ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಗವದ್ಗೀತೆ ಯಥಾರೂಪ ಆಳವಾದ ಅಧ್ಯಯನದ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ನಾವು ಪ್ರಣಾಮ ಮಂತ್ರದೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. हे कृष्णा करुणा सिंधु दीनबंधो जगत्पते गोपेश गोपिका कांत राधा कांत नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. नमः ओम विष्णुपादाय कृष्ण प्रेष्ठाय भूतले श्रीमते भक्ति वेदांत स्वामिनिते नामिने. नमस्ते सारस्वते देवी गौरवाणी प्रचारिणे निर्विशेष शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदम. हरे कृष्णा कृष्ण कृष्ण हरे 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 राम 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 हरे हरे. इस्कान ಶ್ರೀ ರಾಧಾ ಗೋವಿಂದ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಶುಕ್ರವಾರದ ದಿನದಂದು ನಾವು ಏಕಾದಶಿಯ ಕುರಿತಾಗಿ ಅದರ ಮಹಿಮೆಯನ್ನ ತಿಳಿದುಕೊಂಡ್ವಿ. ಇವತ್ತು ನಾವು ಭಗವದ್ಗೀತೆ ಅಧ್ಯಾಯ 8 ಅನ್ನ ಪ್ರಾರಂಭ ಮಾಡಲಿದ್ದೇವೆ. ಭಗವದ್ಗೀತೆ ಅಧ್ಯಾಯ 8 ಅನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಆ ಒಂದು 8ನೇ ಅಧ್ಯಾಯದ ಮಹಿಮೆ ಏನು ಅನ್ನೋದನ್ನ ನಾವು ತಿಳಿದುಕೊಂಡು ಬಂದು ಆಮೇಲೆ ಭಗವದ್ಗೀತೆ ಅಧ್ಯಾಯವನ್ನ ಆ ಭಗವದ್ಗೀತೆ 8ನೇ ಅಧ್ಯಾಯದ ಹೆಸರೇನು ಮತ್ತೆ ಅದರಲ್ಲಿ ಇರುವಂತಹ ಶ್ಲೋಕಗಳು ಎಷ್ಟು ಅನ್ನೋದನ್ನ ಆಮೇಲೆ ನಾವು ನೋಡೋಣ. ಈ ಭಗವದ್ಗೀತೆ ಅಧ್ಯಾಯ 8 ಪಠಿಸೋದ್ರಿಂದ ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ಅಧ್ಯಾಯಕ್ಕೆ ಅದರದೇ ಆದಂತಹ ಮಹಿಮೆಯನ್ನ ಮಹತ್ವವನ್ನ ವಿಷ್ಣು ಲಕ್ಷ್ಮೀ ದೇವಿಗೆ ತಿಳಿಸಿದ್ರು. ಮತ್ತೆ ಜೊತೆಗೆ ಅದನ್ನೇ ಶಿವ ಪಾರ್ವತಿ ದೇವಿಗೂ ಕೂಡ ಅದರ ಮಹಿಮೆಯನ್ನ ಹೇಳಿದ್ರು. ಹೀಗೆ ಏಕಾದಶಿಯ ಹೇಗೆ ಪಾಪವನ್ನ ಕಳಿಲಿಕ್ಕೆ ಪುಣ್ಯವನ್ನ ಪಡ್ಕೊಳ್ಳಿಕ್ಕೆ ಅದರದೇ ಆದಂತಹ ಮಹಾತ್ಮೆ ಇದೆಯೋ
ಹೀಗೆ ಭಗವದ್ಗೀತೆಯನ್ನ ಓದೋದ್ರಿಂದ, ಪಠಿಸೋದ್ರಿಂದ, ಕೇವಲ ಅರ್ಧ ಶ್ಲೋಕವನ್ನು ಹೇಳೋದ್ರಿಂದ ನಾವು ಭಗವತ್ ಪುಣ್ಯವನ್ನ ಪ್ರಾಪ್ತಿ ಮಾಡ್ಕೊಳ್ಬಹುದು ಅಂತಂದ್ರೆ ನಮ್ಗೆ ಗೊತ್ತಿಲ್ಲದೆ ಕೇವಲ ನಾವು ಭಗವದ್ಗೀತೆಯನ್ನ ಓದ್ತಾ ಇದ್ದೇವೆ, ತಿಳ್ಕೊಳ್ತಾ ಇದ್ದೇವೆ. ಶ್ಲೋಕವನ್ನ ಪಠಿಸ್ತೀರಾ ಎಲ್ರು ಕೂಡ, ನೀವು ಎಲ್ಲರೂ ದಿನಾಲು ಹ್ಯಾಂಡ್ ರೈಸ್ ಮಾಡ್ತೀರಾ, ಶ್ಲೋಕವನ್ನ ಓದ್ತೀರಾ. ಇದ್ರ ಅರ್ಥ ನೀವು ಎಷ್ಟು ಪುಣ್ಯವನ್ನ ಪಡ್ಕೊಳ್ತಾ ಇದ್ದೀರಾ ಇದು ನಿಮ್ಗೆ ಗೊತ್ತಾಗ್ತಾನೆ ಇಲ್ಲ. ಇದು ಈ ಒಂದು ನಿಮ್ಗೆ ಅಧ್ಯಾಯ 8ರ ಮಹಿಮೆಯಿಂದ ನಿಮ್ಗೆ ಗೊತ್ತಾಗುತ್ತೆ. ನಾನು ಅರ್ಧ ಶ್ಲೋಕ ಓದಿದ್ರು ಕೂಡ ನನಗೆ ಎಷ್ಟು ಒಂದು ಪುಣ್ಯ ಪ್ರಾಪ್ತಿ ಆಗ್ತಾ ಇದೆ. ಪುಣ್ಯ ಪ್ರಾಪ್ತಿ ಆಗ್ತಾ ಇದೆ ಅಂದ ಮಟ್ಟಕ್ಕೆ ಅಂದಿದ್ದಕ್ಕೆ ಕೃಷ್ಣ ಪ್ರಜ್ಞೆಯವರಿಗೆ ಪುಣ್ಯ ಬೇಕಾಗಿಲ್ಲ. ಆದ್ರೂ ಕೂಡ ನಾವು ನಮ್ಮ ಮನಸ್ಸು ಕಲ್ಮಶರಹಿತವಾಗ್ಬೇಕು ಅಂತಂದ್ರೆ ಪುಣ್ಯದ ಅವಶ್ಯಕತೆ ಇದೆ. ಯಾವಾಗ ಕಲ್ಮಶರಹಿತವಾಗೋವರೆಗೂ, ಯಾವಾಗ ಕಲ್ಮಶ ಇರೋದಿಲ್ವೋ ನಮ್ಮ ಮನಸ್ಸಲ್ಲಿ, ಅವಾಗ ನಮ್ಗೆ ಪುಣ್ಯದ ಅವಶ್ಯಕತೆನೂ ಇರೋದಿಲ್ಲ. ಹಾಗೆ ಇಲ್ಲಿ ನಾವು ಈ ಭಗವದ್ಗೀತೆ ಅಧ್ಯಾಯವನ್ನ ಈ ಶ್ಲೋಕಗಳ ಪಠಣೆ ನೀವು ದಿನ ಏನ್ ಹ್ಯಾಂಡ್ ರೈಸ್ ಮಾಡ್ತೀರಾ, ಆದಷ್ಟು ಎಲ್ಲರನ್ನೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳಿ. ಯಾಕಂದ್ರೆ ಇದ್ರ ಮಹತ್ವ ನಿಮ್ಗೆ ಈಗ ಗೊತ್ತಾಗಲ್ಲ, ಮುಂದೆ ಹಂತವಾಗಿ ಹೋದ ಹಾಗೆ ನಿಮ್ಗೆ ಅದು ಅನುಭವಕ್ಕೆ ಬರುತ್ತೆ. ಈ ಒಂದು ಮಹಿಮೆ ಕಥೆಯಿಂದ ನಮ್ಗೆ ಗೊತ್ತಾಗತ್ತೆ. ನೋಡೋಣ ಅಧ್ಯಾಯ 8ನ್ನ ವಿಷ್ಣು ಲಕ್ಷ್ಮೀ ದೇವಿಗೆ ಏನನ್ನ ವಿವರಿಸ್ತಾರೆ, ಶಿವ ಪಾರ್ವತಿಗೆ ಏನ್ ಹೇಳ್ತಾರೆ ಅಂತ. ಈ 8ನೇ ಅಧ್ಯಾಯವನ್ನ, ಭಗವದ್ಗೀತೆ 8ನೇ ಅಧ್ಯಾಯವನ್ನ ಅಕ್ಷರ ಬ್ರಹ್ಮ ಯೋಗ ಅಂತ ಹೇಳ್ತಾರೆ. ಇಲ್ಲಿ ಭಗವತ್ ಪ್ರಾಪ್ತಿ ಹೇಗಾಗತ್ತೆ ಅನ್ನೋದನ್ನು ಕೂಡ ತಿಳಿಸ್ತಾರೆ. ಇದನ್ನ ಕುರಿತಾಗಿ ಶಿವ ಪಾರ್ವತಿ ದೇವಿಗೆ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಪಾರ್ವತಿ ದೇವಿ ಕೇಳ್ತಾಳೆ, 7ನೇ ಅಧ್ಯಾಯವರೆಗೂ ನನಗೆ ಇದರ ಮಹಿಮೆಯನ್ನ ಹೇಳಿದ್ದೀರಾ, ಈಗ ನನಗೆ 8ನೇ ಅಧ್ಯಾಯದ ಮಹತ್ವವನ್ನ ತಿಳಿಸಿ. ಯಾಕೆ ನಾವು 8ನೇ ಅಧ್ಯಾಯವನ್ನ ಪಠಿಸ್ಬೇಕು? ಭಗವಂತ ಕೇವಲ ಉಪದೇಶ ಕೊಟ್ಟಿರೋದು ಕೇವಲ ನಮ್ಮ ಜೀವನದ ನಿರ್ವಹಣೆ ಅಷ್ಟೇ ಅಲ್ಲ, ಜೊತೆಗೆ ಈ ಒಂದು ಪಠಣೆಯಿಂದ ನಮ್ಮ ಒಂದು ಸಂಕಷ್ಟ ನಿವಾರಣೆ ಆಗಿರ್ಬೋದು, ಅಥವಾ ಈ ನಾವು ಕ್ಲೇಶ ಅಂತ ಏನ್ ಹೇಳ್ತೇವೆ, ಭೌತಿಕ ಕ್ಲೇಶಗಳು, 3 ಕ್ಲೇಶಗಳು, ಅವೆಲ್ಲವೂ ಕೂಡ ಇದ್ದದ್ದೇನೆ. ಅಲ್ಲಿ ಅದನ್ನ ನಾವು ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ, ಅವುಗಳನ್ನ ನಾವು ಎದುರಿಸಲೇಬೇಕು. ಅವುಗಳನ್ನ ಎದುರಿಸ್ಲಿಕ್ಕೆ ಭಗವಂತ ಧೈರ್ಯ ಹೇಗೆ ಕೊಡ್ತಾನೆ, ಮತ್ತೆ ಅವುಗಳಿಂದ ಪಾರ್ ಹೇಗೆ ಮಾಡ್ತಾನೆ ಅನ್ನೋದಕ್ಕೂ ಈ ಅಧ್ಯಾಯಗಳು ಬಹಳ ಮುಖ್ಯ. ಪಾರ್ವತಿ ಕೇಳ್ತಾಳೆ ಶಿವನಿಗೆ, ಏನ್ ಈ ಭಗವದ್ಗೀತೆ 8ನೇ ಅಧ್ಯಾಯದ ಮಹಿಮೆ ನನ್ಗೂ ಕೂಡ ಹೇಳಿ ಅಂತ ಹೇಳಿದಾಗ ಶಿವ ಹೇಳ್ತಾರೆ, ಹೇ ಪ್ರಿಯ ಪಾರ್ವತಿ, ಈ ದಯವಿಟ್ಟು ನೀನು ಈ ಶ್ರೀಮದ್ ಭಗವದ್ಗೀತೆ 8ನೇ ಅಧ್ಯಾಯದ ಮಹಿಮೆನ ಕುರಿತು ಕೇಳಿದ್ದೀಯಾ, ನಾನು ನಿನಗೆ ಇದನ್ನ ಹೇಳ್ತೀನಿ, ಇದನ್ನ ನೀನು ಗಮನವಿಟ್ಟು ಕೇಳು, ಇದರಿಂದ ನಿನಗೆ ತುಂಬಾ ಸಂತೋಷವಾಗುತ್ತದೆ ಅಂತ ಹೇಳ್ತಾನೆ. ಯಾಕೆ ಪಾರ್ವತಿ ದೇವಿಗೆ ಸಂತೋಷವಾಗುವಂಥದ್ದು ಅಂದ್ರೆ, ಗೌರಿಗೆ ಎಲ್ಲರೂ ಮಕ್ಕಳು, ನಮ್ಗೆ ತಾಯಿಯವಳು. ಹಾಗಾಗಿ ಮಕ್ಕಳಿಗೆ ಒಂದು ಉಪಕಾರ ಆಗತ್ತೆ, ಮಕ್ಕಳು ತಮ್ಮ ಪಾಪವನ್ನ ನಿವಾರಣೆ ಮಾಡ್ಕೊಳ್ತಾರೆ ಅಂತಂದಾಗ ಅವಳಿಗೆ ತುಂಬಾ ಖುಷಿ ಆಗತ್ತೆ. ಅದಕ್ಕೋಸ್ಕರ ಶಿವ ಹೇಳ್ತಾನೆ, ನಿನ್ಗೆ ತುಂಬಾ ಸಂತೋಷವಾಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಈ ಒಂದು ದಕ್ಷಿಣದಲ್ಲಿ ಈ ಅಮರ್ದಕಪುರ ಅಂತ ಒಂದು ಊರು, ಅಂದ್ರೆ ಒಂದು ಪಟ್ಟಣ ಅಮರ್ದಕಪುರ. ಆ ಅಮರ್ದಕಪುರದಲ್ಲಿ ಒಬ್ಬ ಬ್ರಾಹ್ಮಣನಿದ್ದ. ಆ ಬ್ರಾಹ್ಮಣನ ಹೆಸರು ಭಾವ ಶರ್ಮ. ಅವನ ಹೇಗೆ ಭಾವ ಮತ್ತು ಶರ್ಮ ಎಂಬ ಬ್ರಾಹ್ಮಣನಿಗೆ ಅವನ ಹೆಸರಿನ ತಕ್ಕ ಹಾಗೆ ವಿವಿಧ ಭಾವಗಳು ಅವನಿಗೆ ಇದ್ವು. ಈಗ ಭಾವಗಳು ಅಂದ್ರೆ ಮಾತ್ರಕ್ಕೆ ಕೇವಲ ಒಳ್ಳೆಯ ಭಾವಗಳಿರೋದಿಲ್ಲ, ಕೆಟ್ಟ ಭಾವಗಳು ಇರುತ್ತೆ. ಈ ಬ್ರಾಹ್ಮಣನಿಗೆ ಕೆಟ್ಟ ಭಾವಗಳಿದ್ವು. ಅವನು ತನ್ನ ಹೆಂಡತಿಯನ್ನ ಬಿಟ್ಟು ಇತರ ಹೆಣ್ಣಿನ ಜೊತೆಗೆ ಅಂದ್ರೆ ವ್ಯಭಿಚಾರಿಣಿಗಳ ಜೊತೆಗೆ ಅವನು ವ್ಯವಹರಿಸ್ತಿದ್ದ. ಮತ್ತೆ ಅವನು ಮಾಂಸವನ್ನ ಭಕ್ಷಣೆ ಮಾಡ್ತಾ ಇದ್ದ. ಯಾಕಂದ್ರೆ ಬ್ರಾಹ್ಮಣರ ಗುಣಗಳು ನಿಮ್ಗೆ ಗೊತ್ತಿದೆ, ಹೇಗೆ ಇರ್ಬೇಕು ಬ್ರಾಹ್ಮಣರ ಗುಣಗಳು. ಬ್ರಾಹ್ಮಣ ಆಗಿ ಇವನು ಮಾಂಸವನ್ನ ತಿಂತಾ ಇದ್ದ. ಮತ್ತೆ ಈ ದ್ರಾಕ್ಷಾರಸ, ನಾವೀಗ ಏನ್ ಹೇಳ್ತೇವೆ ವ್ಯಸನಿಗಳು, ಮದ್ಯಪಾನವನ್ನ ಮಾಡ್ತಿದ್ದ. ಮತ್ತೆ ಜೊತೆಗೆ ಕಳ್ಳತನವನ್ನು ಮಾಡ್ತಿದ್ದ. ಹೀಗೆ ಬೇರೆ ಬೇರೆ ಹೆಣ್ಣುಗಳ ಜೊತೆಗೆ ಆನಂದಿಸ್ತಿದ್ದ. ಹೀಗೆ ಪ್ರಾಣಿಗಳ ಬೇಟೆಯನ್ನ ಮಾಡ್ತಾ ಇದ್ದ. ಇಂಥ ಎಲ್ಲಾ ಕೆಟ್ಟ ಭಾವಗಳು ಅವನ ಹತ್ರ ಇದ್ವು. ಒಂದು ದಿನ
ಈ ಭಾವಶರ್ಮ ಒಂದು ಆಹ್ವಾನ ಕೂಟಕ್ಕೆ ಹೋಗ್ತಾನೆ. ಆ ಆಹ್ವಾನ ಕೂಟ ಇಂತಹ ಅಂದ್ರೆ ಇವನ ಸಂಗಡ ಅಥವಾ ಇವನ ಸಂಘ ಯಾರ ಜೊತೆಗೆ ಇರುತ್ತೋ ಅವರು ಕೂಡ ಅಂತವರೇ ಇರ್ತಾರೆ. ಯಾಕಂದ್ರೆ ಯಾವಾಗ ವ್ಯಸನಿಗಳಿರ್ತಾರೆ ಆ ಸಂಘನೂ ಕೂಡ ಹಾಗೇನೆ ಇರುತ್ತೆ. ಸೊ ಅಂತವ್ರೇನೆ ಕರಿಬೇಕಲ್ಲ ಮತ್ತೆ ಇವ್ರಿಗೆ ಆಹ್ವಾನ ಕೂಟಕ್ಕೆ. ಆ ಒಂದು ಆಹ್ವಾನ ಕೂಟಕ್ಕೆ ಹೋಗ್ತಾನೆ. ಅಲ್ಲಿ ತುಂಬಾ ಅವನು ಮದ್ಯಪಾನವನ್ನ ಮಾಡ್ತಾನೆ. ತುಂಬಾ ಮದ್ಯಪಾನ ಮಾಡಿದಾಗ ಅವನಿಗೆ ಬಾಯಿಯಿಂದ ವಾಕರಿಕೆ ಮತ್ತೆ ಈ ಮದ್ಯ ಹೊರಗಡೆ ಬಂದು ಅನಾರೋಗ್ಯದಿಂದ ಬಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೊಟ್ಟೆಯಲ್ಲಿ ಕೆಲವೊಂದು ಏನು ವ್ಯತ್ಯಾಸಗಳಾಗಿರೋದ್ರಿಂದ ಈ ಅತಿಯಾದ ಮದ್ಯಪಾನದ ಸೇವನೆಯಿಂದ ಅವನು ಅನಾರೋಗ್ಯಕ್ಕೆ ಒಳಗಾಗ್ತಾನೆ. ಆ ಅನಾರೋಗ್ಯ ದೀರ್ಘಕಾಲದ ಅನಾರೋಗ್ಯ ಆಗ್ಬಿಡುತ್ತೆ. ಆ ಅನಾರೋಗ್ಯದಿಂದ ಅವನೇ ಭೇದಿಯಿಂದ ಬಳಲ್ತಾನೆ. ಮತ್ತೆ ಅತ್ಯಂತ ಹೊಟ್ಟೆಯಲ್ಲಿ ನೋವನ್ನ ಅನುಭವಿಸ್ತಾನೆ. ಈ ಎಲ್ಲ ಸಿಂಪ್ಟಮ್ಸ್ ಗಳನ್ನ ನೋಡಿದಾಗ ಈ ಒಂದು ಅವನ ಹೊಟ್ಟೆಯಲ್ಲಿ ಇವನು ಸೇವಿಸಿದಂತಹ ಈ ಒಂದು ಮದ್ಯಪಾನದ ದಿಂದ ಎಲ್ಲ ಈ ಲಕ್ಷಣಗಳು ಕಂಡು ಬಂತು ಅಂತ ಗೊತ್ತಾಗತ್ತೆ. ಸೊ ಒಂದು ದಿನ ಹೀಗೆ ದೀರ್ಘಾವಧಿಯವರೆಗೆ ಅವನು ಬಳಲಿದಾಗ ನಿಧನ ಆಗ್ತಾನೆ. ನಿಧನ ಆಗಿ ಮುಂದಿನ ಜನ್ಮದಲ್ಲಿ ಅಂದ್ರೆ ಈ ಒಂದು ಭಾವಶರ್ಮ ಅನ್ನುವಂತಹ ಏನು ಮನುಷ್ಯನ ದೇಹ ಬ್ರಾಹ್ಮಣನ ದೇಹವನ್ನು ಪಡೆದಿದ್ನೋ ಅವನು ಸತ್ತ ಮೇಲೆ ಅವನು ತನ್ನ ಮುಂದಿನ ಜನ್ಮದಲ್ಲಿ ಒಂದು ಖರ್ಜೂರ ಮರ ಆಗ್ತಾನೆ. ಖರ್ಜೂರ ಮರ ಆಗಿ ತನ್ನ ಒಂದು ಅಭಿವ್ಯಕ್ತಿಯನ್ನ ಪಡಿತಾನೆ. ಹೀಗೆ ಆ ಖರ್ಜೂರದ ಮರ ತನ್ನ ಒಂದು ಪಾಪವನ್ನ ಅನುಭವಿಸಬೇಕಾದಾಗ ಒಂದು ದಿನ ಆ ಒಂದು ಖರ್ಜೂರ ಮರದ ಕೆಳಗಡೆ ಇಬ್ಬರು ಬ್ರಹ್ಮ ರಾಕ್ಷಸರು ಬರ್ತಾರೆ. ಬ್ರಹ್ಮ ರಾಕ್ಷಸರು ಅಂದ್ರೆ ಪ್ರೇತಗಳು. ಯಾರು ಬ್ರಹ್ಮ ರಾಕ್ಷಸರಾಗ್ತಾರೆ ಅನ್ನೋದನ್ನು ಕೂಡ ತಿಳಿಸಲಾಗಿದೆ ಮುಂದೆ. ಆ ಬ್ರಹ್ಮ ರಾಕ್ಷಸರು ಈ ಬಂದು ಆ ಖರ್ಜೂರದ ಮರದ ಕೆಳಗಡೆ ಆಶ್ರಯವನ್ನ ಪಡಿತಾರೆ. ಆಶ್ರಯವನ್ನ ಪಡೆದು ಅವರು ತಮ್ಮ ಒಂದು ಹಿಂದಿನ ಜನ್ಮದ ಕಥೆಯನ್ನ ಮಾತಾಡ್ಕೊಳ್ತಾ ಇರ್ತಾರೆ. ಮಾತಾಡ್ಕೊಳ್ತಾ ಇರುವಾಗ ಈ ಖರ್ಜೂರ ಮರ ಅಂದ್ರೆ ಏನು ಭಾವಶರ್ಮನಿದ್ನೋ ಅವನು ಕೂಡ ಅದನ್ನ ಕೇಳಿಸ್ಕೊಳ್ತಾನೆ. ಆ ಜೀವನ ಕಥೆ ಹೀಗಿತ್ತು ಯಾರ್ದು ಬ್ರಹ್ಮ ರಾಕ್ಷಸರದು. ಹೀಗೆ ಒಂದಾನೊಂದು ಕಾಲದಲ್ಲಿ ಕುಶಿಬಲನೆಂಬ ಒಬ್ಬ ಬ್ರಾಹ್ಮಣನಿದ್ದ. ಕುಶಿಬಲ. ಆ ಕುಶಿಬಲನೆಂಬ ಬ್ರಾಹ್ಮಣ ಬಹಳ ವೇದಗಳನ್ನ ತಿಳ್ಕೊಂಡವನು, ಅದರಲ್ಲಿ ಜ್ಞಾನವನ್ನ ಪಡ್ಕೊಂಡವನು. ಮತ್ತೆ ವೇದಾಧ್ಯಯನದಲ್ಲಿ ವಿವಿಧ ಶಾಖೆಗಳು ಅಂತ ಹೇಳ್ತೇವೆ, ಸೆಕ್ಷನ್ಸ್. ವೇದಗಳಲ್ಲಿರುವಂತಹ ಭಾಗಗಳು ಅವುಗಳನ್ನೆಲ್ಲನೂ ಕೂಡ ಅಧ್ಯಯನ ಮಾಡಿದಂಥವನು. ಆ ಒಬ್ಬ ಕುಶಿಬಲ ಬ್ರಾಹ್ಮಣನ ಹೆಂಡತಿಯ ಹೆಸರು ಕುಮತಿ. ಕುಮತಿ ಕುಮತಿ ತುಂಬಾ ಕೆಟ್ಟ ಮನಸ್ಸಿನವಳಾಗಿದ್ಲು. ಕುಮತಿ ಅಂತ ಹೇಳ್ತಾರೆ, ಅಂದ್ರೆ ಒಳ್ಳೆಯ ಮನಸ್ಸಿಲ್ಲದೆ ಇರುವಂತ ಹೆಂಗಸು. ಮತಿಗೇಡಿ ಅಂತ ನಾವು ಬೈತೀವಲ್ಲ, ಬುದ್ಧಿ ಇಲ್ಲದೆ ಇರೋರು, ಹಾಗೆ ಕೆಟ್ಟ ಮನಸ್ಸಿನವಳು. ಆ ಬ್ರಾಹ್ಮಣನ ನೋಡಿದಾಗ ಆ ಬ್ರಾಹ್ಮಣನೇನೋ ವೇದಾಧ್ಯಯನದಲ್ಲಿ ಬಹಳ ವಿದ್ವಾಂಸನಾಗಿದ್ದ. ಇಷ್ಟೆಲ್ಲ ಅವನು ಕಲ್ತಿದ್ರು ಕೂಡ ಅವನಿಗೆ ಒಳ್ಳೆಯ ಗುಣಗಳಿರ್ಲಿಲ್ಲ. ಒಬ್ಬ ಜ್ಞಾನಿಗೆ ಜ್ಞಾನ ಪ್ಲಸ್ ಒಳ್ಳೆ ಗುಣ ಬರೋದು ತುಂಬಾ ಕಠಿಣ. ಮತ್ತೆ ಯಾರಿಗೆ ಜ್ಞಾನ ಒಳ್ಳೆ ಗುಣಗಳು ಬರುತ್ತೋ, ಒಳ್ಳೆ ಗುಣ ಇದ್ದವನಿಗೆ ಜ್ಞಾನ ಇರಲ್ಲ, ಜ್ಞಾನ ಇರೋರಿಗೆ ಒಳ್ಳೆ ಗುಣಗಳಿರಲ್ಲ. ಮತ್ತೆ ಯಾವಾಗ ಜ್ಞಾನ ಒಳ್ಳೆ ಗುಣಗಳಿರುತ್ತೋ ಅವನಿಗೆ ವಿದ್ವಾಂಸನ್ ಅಂತ ಹೇಳ್ತಾರೆ. ಆದ್ರೆ ಇವನು ಅದಕ್ಕೆ ವಿರುದ್ಧವಾಗಿದ್ದ. ಜ್ಞಾನ ಏನೋ ಇತ್ತು, ಆದ್ರೆ ತುಂಬಾ ದುರಾಸೆ ಇತ್ತು ಇವನಿಗೆ. ಯಾವ ದುರಾಸೆ ಅಂತಂದ್ರೆ ತನ್ನ ಹೆಂಡತಿಯ ಮಾತನ್ನ ಕೇಳ್ಕೊಂಡು ಅವನ್ ಏನ್ ಮಾಡ್ತಾ ಇದ್ದ, ಸಾಕಷ್ಟು ದಾನವನ್ನ ಸಂಗ್ರಹಿಸ್ತಾ ಇದ್ದ, ಹಣವನ್ನ ಸಂಗ್ರಹಿಸ್ತಾ ಇದ್ದ. ಸಂಗ್ರಹಿಸಿದ ಹಣವನ್ನ ಭಗವಂತ ಈಗಾಗ್ಲೇ ಹೇಳ್ತಾರೆ, ಏನು ದಾನ ಧರ್ಮ ಕರ್ಮ ಯಜ್ಞ ತಪಸ್ಸು ಇವುಗಳನ್ನ ಮಾಡ್ಬೇಕು ಅಂತ.
ಇವನು ಕೇವಲ ತನ್ನ ಜೀವನವನ್ನ ದಾನವನ್ನ ಸಂಗ್ರಹಿಸುವಲ್ಲಿ ಮುಡಿಪಾಗಿಟ್ಟಿದ್ದ. ಯಾರ ಬ್ರಾಹ್ಮಣರಿಗೂ ಕೂಡ ಇವನು ದಾನವನ್ನ ನೀಡ್ತಾ ಇರ್ಲಿಲ್ಲ, ದುಃಖದಲ್ಲಿರುವವರಿಗೂ ಕೂಡ ಅವನು ಕೇಳ್ತಾ ಇರ್ಲಿಲ್ಲ. ಹಾಗಾಗಿ ಇಂಥ ವ್ಯಕ್ತಿಗಳಿಗೆ ಸಾಯುವ ಸಮಯ ಬಂದಾಗ ಇವರ ಹತ್ರನೂ ಕೂಡ ಹಣ ಬಿಟ್ಟು ಬೇರೇನೂ ಇರಲ್ಲ. ಆದ್ರೆ ಹಣದಿಂದ ಜೀವನವನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಇವನ ಸಾವು ಸಮೀಪ ಬಂತು. ಸಮೀಪ ಬಂದಾಗ ಅವನ ಹೆಂಡತಿಯೂ ಕೂಡ ಸತ್ ಹೋದ್ಲು. ಹೀಗೆ ಅವರಿಬ್ರು ಗಂಡ ಹೆಂಡತಿ ಅಂದ್ರೆ ಕುಶಿಬಲ ಮತ್ತು ಕುಮತಿ ಅವರಿಬ್ರು ಕೂಡ ಬ್ರಹ್ಮ ರಾಕ್ಷಸರ ರೂಪವನ್ನ ಪಡೆದ್ರು. ಯಾಕೆ ಬ್ರಹ್ಮ ರಾಕ್ಷಸರ ರೂಪವನ್ನ ಪಡೆದ್ರು ಅಂತಂದ್ರೆ, ಇವರು ದುರಾಸೆ ಇಟ್ಕೊಂಡು ಪ್ರತಿದಿನ ತನ್ನ ದಾನವನ್ನೇ ಸಂಗ್ರಹಣೆ ಮಾಡೋದು, ಯಾರು ದುಃಖದಲ್ಲಿದ್ದಾರೋ ಅವರನ್ನ ನೋಡಿನೂ ಕೂಡ ಅವ್ರಿಗೆ ದಾನದ ಸಹಾಯವನ್ನ ಮಾಡದೇ ಇರೋದು. ಅದಕ್ಕೋಸ್ಕರ ಇವರು ಬ್ರಹ್ಮ ರಾಕ್ಷಸರಾಗ್ತಾರೆ. ಬ್ರಹ್ಮ ರಾಕ್ಷಸರಾದ್ಮೇಲೆ ಇವ್ರಿಗೆ ಎಲ್ಲ ಒದಗುತ್ತೆ ಅಂತ ಇಲ್ಲ. ಬ್ರಹ್ಮ ರಾಕ್ಷಸರಿಗೆ ರಾಕ್ಷಸರು ಅಂದ ತಕ್ಷಣ ತಮ್ಗೆ ಏನ್ ಬೇಕೋ ಅದನ್ನ ಪಡ್ಕೊಳ್ತಾರೆ. ರಾಕ್ಷಸರ ಜೀವನ ಹೇಗಿರುತ್ತೆ ಅದು ಒಂದು ಕೆಟ್ಟಕರವಾದದ್ದು. ಇವರಿಬ್ರು ಬ್ರಹ್ಮ ರಾಕ್ಷಸರ ರೂಪವನ್ನ ಪಡ್ಕೊಂಡು ಹಸಿವು ಬಾಯಾರಿಕೆ ಇಂದ ಬಳಲ್ತಾ ಭೂಮಿ ಮೇಲೆ ನಿರಂತರವಾಗಿ ತಿರುಗಾಡ್ತಾ ಇದ್ರು, ಅಲ್ದಾಡ್ತಾ ಇದ್ರು. ಹೀಗೆ ಅಲ್ದಾಡ್ತಾ ಒಂದು ದಿನ ಅವರು ಈ ಏನು ಖರ್ಜೂರ ಮರ ಇತ್ತು, ಖರ್ಜೂರ ಮರ ಯಾರದ್ದು? ಭಾವಶರ್ಮ. ಹಿಂದಿನ ಜನ್ಮದಲ್ಲಿ ಭಾವಶರ್ಮನಾಗಿದ್ದ. ಈ ಒಂದು ಖರ್ಜೂರ ಮರದ ಕೆಳಗಡೆ ವಿಶ್ರಾಂತಿ ಪಡಿಲಿಕ್ಕೆ ಬಂದ್ರು. ಅದೇ ಸಮಯದಲ್ಲಿ ವಿಶ್ರಾಂತಿ ಪಡೆಯುತ್ತಿರುವಾಗ ಆ ಬ್ರಹ್ಮ ರಾಕ್ಷಸರು ಯಾರಲ್ಲಿ ಬಂದಿದ್ರು ಅಂದ್ರೆ ಕುಮತಿ ಮತ್ತು ಕುಶಿಬಲ. ಆ ಕುಮತಿ ಹೆಂಡತಿ ಹೇಳ್ತಾಳೆ, ಬ್ರಹ್ಮ ರಾಕ್ಷಸಿ ಪತಿಗೆ ಹೇಳ್ತಾಳೆ, ಈ ಬ್ರಹ್ಮ ರಾಕ್ಷಸರ ಒಂದು ಶಾಪದಿಂದ ನಾವು ಹೇಗೆ ಮುಕ್ತರಾಗ್ಬೇಕು? ಯಾಕಂದ್ರೆ ಇವ್ರಿಗೆ ಹಸಿವು ಬಾಯಾರಿಕೆ ಬಳಲ್ತಾರೆ. ಯಾಕಂದ್ರೆ ಇವ್ರಿಗೆ ಏನ್ ಸಿಗೋದಿಲ್ಲ ಅಂತ ಇಲ್ಲ, ನೀರ್ ಕಂಡ್ರು ಕೂಡ ಅವ್ರಿಗೆ ಕುಡಿಯಲಿಕ್ಕೆ ಸಾಧನವೇ ಇಲ್ಲಲ್ಲ. ಈಗ ಭಗವಂತ ನಮ್ಗೆ ದೇಹ ಕೊಟ್ಟು ಸಾಧನ ಕೊಟ್ಟಿದ್ದಾನೆ, ಆತ್ಮ ಇದೆ, ಬಾಹ್ಯವಾಗಿ ಒಂದು ಸಾಧನ ಇದೆ, ಎಲ್ಲ ಇಂದ್ರಿಯಗಳಿದೆ, ಎತ್ತಿ ನಾವು ಕುಡಿಬಹುದು ನೀರನ್ನ. ಇದು ಒಂದು ಮಷೀನ್ ತರ, ಅಂದ್ರೆ ಇದು ಇಂಟ್ಯಾಂಜಿಬಲ್ ಇಲ್ಲ, ಅಂದ್ರೆ ಇದು ಸಾಕ್ಷಾತ್ಕಾರವಾಗಿ ಕಾಣುವಂಥದ್ದು, ನಮ್ಗೆ ವ್ಯಕ್ತಿತ್ವ ಇರುವಂತದ್ದು. ಬ್ರಹ್ಮ ರಾಕ್ಷಸರಿಗೆ ವ್ಯಕ್ತಿತ್ವ ಅನ್ನೋದು ಇರೋದಿಲ್ಲ. ಅವರು ಕುಡಿಬೇಕು ಅಂತ ಹೋದ್ರು ಕೂಡ ಆ ಒಂದು ನೀರದ ತಣಿವು ಬಾಯಾರಿಕೆ ಹೋಗೋದಿಲ್ಲ. ತಿನ್ಬೇಕು, ಅಲ್ಲಿ ಊಟ ಇದ್ರೂ ತಿನ್ಲಿಕ್ಕೇನೆ ಅವ್ರಿಗೆ ಆಗಲ್ಲ. ಯಾಕಂದ್ರೆ ಅದು ಜಡ ಅಲ್ಲಲ್ಲ, ಆ ಜಡವನ್ನ ಮುಟ್ಲಿಕ್ಕೇನೆ ಆಗೋದಿಲ್ಲ ಇವರಿಗೆ. ಅಂತ ಒಂದು ಪರಿಸ್ಥಿತಿ ಈ ಬ್ರಹ್ಮ ರಾಕ್ಷಸರದು. ಹೀಗೆ ಬಾಯಾರಿಕೆ ಹಸುವಿಂದ ಬಳಲಿ ಪತ್ನಿ ಕೇಳ್ತಾಳೆ ಪತಿಗೆ, ಯಾವಾಗ ನಾವು ಈ ಬ್ರಹ್ಮ ರಾಕ್ಷಸರ ಶಾಪದಿಂದ ಮುಕ್ತಿಯನ್ನ ಪಡಿತೀವಿ ಅಂತ ಕೇಳ್ತಾಳೆ ಗಂಡನನ್ನ, ಅಂದ್ರೆ ಕುಶಿಬಲನನ್ನ. ಅವಾಗ ಬ್ರಹ್ಮ ಜ್ಞಾನದಿಂದ, ಆತ್ಮದ ಜ್ಞಾನದಿಂದ ಮತ್ತೆ ಈ ಒಂದು ಫಲಕಾರಿ ಚಟುವಟಿಕೆಗಳನ್ನ ಮಾಡೋದ್ರಿಂದ ಈ ನಾವು ಪಾಪದ ಪ್ರಕ್ರಿಯೆಯಿಂದ ಮುಕ್ತಿ ಪಡಿಬಹುದು ಅನ್ನುವಂಥ ಒಂದು ವಿಷಯವನ್ನ ಸಾಧು ಹೇಳಿರ್ತಾರೆ. ಅದು ಅವನಿಗೆ ನೆನಪಾಗತ್ತೆ. ಯಾರಿಗೆ? ಈ ಕುಶಿಬಲನಿಗೆ, ಈ ಗಂಡು ಬ್ರಹ್ಮ ರಾಕ್ಷಸನಿಗೆ. ಅಂದ್ರೆ ಈ ಬ್ರಹ್ಮದ ಜ್ಞಾನ, ಆತ್ಮಜ್ಞಾನ, ಫಲಕಾರಿ ಚಟುವಟಿಕೆಗಳು, ಇದ್ರ ಅರ್ಥ ಇಲ್ಲಿ ನಮ್ಗೆ ಗೊತ್ತಾಗೋದು, ಈ ಭಗವದ್ಗೀತೆ 8ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಅರ್ಜುನ ಕೇಳ್ತಾನೆ ಕೃಷ್ಣನಿಗೆ. ಈ ಭಗವದ್ಗೀತೆ 7ನೇ ಅಧ್ಯಾಯದ ಕೊನೆಯ ಶ್ಲೋಕ, 30ನೇ ಶ್ಲೋಕದ ಒಂದು ಪೀಠಿಕೆ, ಈ 8ನೇ ಅಧ್ಯಾಯದ 1ನೇ ಶ್ಲೋಕ, 2ನೇ ಶ್ಲೋಕ. ಅರ್ಜುನ ಕೇಳ್ತಾನೆ, ಏನ್ ಕೇಳ್ತಾನೆ? ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಇದು ಶ್ಲೋಕ, ಪೂರ್ಣವಾದಂತಹ ಶ್ಲೋಕ. ಆದ್ರೆ ಈ ಬ್ರಹ್ಮ ರಾಕ್ಷಸರು
ಆ ಕುಶಿಬಲ ಅರ್ಧವನ್ನ ಮಾತ್ರ ಕೇಳಿರ್ತಾನೆ, ಪೂರ್ಣ ಕೇಳಿರೋದಿಲ್ಲ ಆ ಶ್ಲೋಕವನ್ನ. ಹಾಗಾಗಿ ಅವನು ತನ್ನ ಹೆಂಡತಿಗೆ ಹೇಳ್ತಾನೆ, ಈ ಒಂದು ಪಾಪವನ್ನ ನಿರ್ವಹಣೆಯನ್ನ ಮಾಡ್ಲಿಕ್ಕೆ ನಾವು ಮುಕ್ತರಾಗ್ಬೇಕು ಅಂತಂದ್ರೆ ನಾವು ಈ ಭಗವದ್ಗೀತೆಯ 8ನೇ ಅಧ್ಯಾಯದ ಶ್ಲೋಕ ಪಠಿಸ್ಬೇಕು ಅಂತ ಹೇಳ್ತಾನೆ. ಪಠಿಸ್ಬೇಕು ಅಂತ ಹೇಳಿದ ತಕ್ಷಣ ಆ ಒಂದು ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕನೇ ಅರ್ಧ ಹೇಳ್ತಾನೆ, ಪೂರ್ಣನು ಗೊತ್ತಿರೋದಿಲ್ಲ ಅವನ್ಗೆ. ಏನ್ ಹೇಳ್ತಾನೆ? ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ. ಕಿಂ ಅಂತಂದ್ರೆ ಏನು, ಕಿಂ ತದ್, ತದ್ ಅಂದ್ರೆ ಈ ಬ್ರಹ್ಮ ಅಂದ್ರೆ ಏನು, ಕಿಂ ಆಧ್ಯಾತ್ಮ, ಈ ಆಧ್ಯಾತ್ಮ ಅಂತಂದ್ರೆ ಏನು, ಕಿಂ ಕರ್ಮ, ಈ ಕರ್ಮ ಅಂದ್ರೆ ಏನು, ಪುರುಷೋತ್ತಮ ಅಂದ್ರೆ ಪುರುಷರಲ್ಲಿಯೇ ಉತ್ತಮನಾದಂಥವನು, ದೇವತೆಗಳಲ್ಲಿಯೇ ಉತ್ತಮನಾದಂಥವನು, ಅತಿ ಶ್ರೇಷ್ಠನಾದವನೇ ಪುರುಷೋತ್ತಮ. ಕೇವಲ ಇದು ಒಂದು ಲೈನ್ ಶ್ಲೋಕ 18 ಲೈನ್ ಬರುತ್ತೆ. ಒಂದು ಲೈನ್ ಅಲ್ಲಿ 18 ಅಕ್ಷರಗಳು ಬರುತ್ತೆ. ಅಂದ್ರೆ ಒಟ್ಟಾರೆ 36 ಅಕ್ಷರಗಳಿರುತ್ತೆ ಒಂದು ಇದಕ್ಕೆ, ಈ ಶ್ಲೋಕಕ್ಕೆ. ಬೇರೆ ಬೇರೆ ರೀತಿಯಾದಂತಹ ಇದು ಇರುತ್ತೆ ಶ್ಲೋಕಗಳಲ್ಲಿ. ಇದು 36 ಛಂದಸ್ಸಿರೋದು, ಬೇರೆ ಬೇರೆ ಛಂದಸ್ಸಿರುವಂತದ್ದು ಇರುತ್ತೆ. ಅದಕ್ಕೆ ಬೇರೆ ಬೇರೆ ಆದಂತಹ ಒಂದು ಟ್ಯೂನ್ ಇರುತ್ತೆ ಹೇಳಲಿಕ್ಕೆ. ಇದು ಕೇವಲ 18 ಅಕ್ಷರಗಳಿರುವಂತಹ ಶ್ಲೋಕವನ್ನ ಅವನು ಹೇಳ್ತಾನೆ, ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ ಅಂತ. ಇದು ಏನ್ ಅವನು ಬಾಯಿಂದ ಬರುತ್ತೋ ಆವಾಗ ಅಲ್ಲಿ ಏನು ಖರ್ಜೂರ ಮರ ಅಂದ್ರೆ ಹಿಂದಿನ ಜನ್ಮದಲ್ಲಿ ಇರಂತಹ ಭಾವಶರ್ಮ ತನ್ನ ಒಂದು ಏನು ಭಾವಶರ್ಮನ ರೂಪವನ್ನ ತಾಳಿ ಆ ಪಾಪದಿಂದ ಮುಕ್ತಿಯನ್ನ ಪಡಿತಾನೆ. ಕೇವಲ ಇದು 18 ಅಕ್ಷರಗಳಿರುವ ಅಂತಹ ಒಂದು ಲೈನ್ ಅನ್ನೋ ಅಂದಿದ್ದ ಮಾತ್ರಕ್ಕೆ, ಅಂದ್ರೆ ನಾವೇನ್ ಹೇಳ್ಬೋದು, ಅರ್ಧ ಶ್ಲೋಕ ಅಂತ ಹೇಳ್ಬೋದು. ಕೇವಲ ಅರ್ಧ ಭಾಗ, 8ನೇ ಅಧ್ಯಾಯದ ಮೊದಲನೇ ಶ್ಲೋಕದ ಅರ್ಧ ಭಾಗವನ್ನ ಜಪಿಸಿದ ಮಾತ್ರದಿಂದ ಭಾವಶರ್ಮನೇನಾಗ್ತಾನೆ, ಈ ಒಂದು ತನ್ನ ವರಕ್ಷ ರೂಪದಿಂದ ಹೊರಬಂದು ಬ್ರಾಹ್ಮಣನ ದೇಹವನ್ನ ಪಡಿತಾನೆ. ಹೀಗೆ ಎಲ್ಲ ಪಾಪಗಳಿಂದ ಸಂಪೂರ್ಣವಾಗಿ ಅವನು ಮುಕ್ತನಾಗ್ತಾನೆ. ನೋಡಿ, ಇಲ್ಲಿ ಬ್ರಹ್ಮ ರಾಕ್ಷಸರಲ್ಲಿ ಬ್ರಹ್ಮ ರಾಕ್ಷಸ ಹೇಳ್ತಾ ಇದ್ದಾನೆ ಈ ಶ್ಲೋಕನ. ಆದ್ರೆ ಈ ಶ್ಲೋಕವನ್ನ ಕೇಳಿದಂತ ಆ ಖರ್ಜೂರ ಮರ ಅಂದ್ರೆ ಈ ಭಾವಶರ್ಮ ಬ್ರಾಹ್ಮಣ ತನ್ನ ದೇಹವನ್ನ ಹೊಂದುತ್ತಾನೆ, ಮತ್ತೆ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ. ಕೇವಲ ಶ್ರವಣದಿಂದ ಅವನು ಮುಕ್ತಿಯನ್ನ ಪಡೆದ್ರೆ, ಈ ಹೇಳಿದವರು ಯಾರು, ಇವರು ಬ್ರಹ್ಮ ರಾಕ್ಷಸರು ಇಬ್ರು, ಗಂಡ ಹೆಂಡತಿ ಇಬ್ರು, ಅವರೂ ಕೂಡ ಈ ಮುಕ್ತಿಯನ್ನ ಪಡಿತಾರೆ. ಹೀಗೆ ಈ ಒಂದು ಭಾವಶರ್ಮನಿಗೆ ಇದ್ದಕ್ಕಿದ್ದಂತೆಯೇ ಒಂದು ಆಕಾಶದಿಂದ ಪುಷ್ಪ ವಿಮಾನ ಬರುತ್ತೆ, ಕರ್ಕೊಂಡು ಹೋಗುತ್ತೆ. ಮತ್ತೆ ಜೊತೆಗೆ ಈ ಪತ್ನಿ ಯಾರು, ಈ ಇಬ್ರು ಬ್ರಹ್ಮ ರಾಕ್ಷಸರು ಯಾರು, ಕುಶಿಬಲ ಮತ್ತು ಕುಮತಿ, ಇವರಿಬ್ರಿಗೂ ಕೂಡ ಈ ಮುಕ್ತಿ ದೊರಕುತ್ತೆ. ಮತ್ತೆ ಅವರು ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಹೋಗ್ತಾರೆ. ಹೀಗೆ ಇಷ್ಟೆಲ್ಲ ಪಾಪ ಮಾಡಿದ್ರು ಕೂಡ ಭಗವಂತ ಇಷ್ಟ ಯಾಕೆ ಕರುಣಾಳು ಅಂತಂದ್ರೆ, ಯಾವಾಗ ಪಾಶ್ಚಾತ್ತಾಪ ಅನ್ನೋದು ಮನಸ್ಸಿನಲ್ಲಿ ಇರುತ್ತೋ ಆವಾಗ ಭಗವಂತ ನಮಗೆ ಮಾರ್ಗದರ್ಶನ ಮಾಡ್ತಾನೆ ಆ ಪಾಪದಿಂದ ಮುಕ್ತಿಯನ್ನ ಪಡಿಲಿಕ್ಕೆ. ಹೀಗೆ ಈ ಭಾವಶರ್ಮ ಬಹಳ ಗೌರವದಿಂದ ಈ ಅರ್ಧ ಶ್ಲೋಕವನ್ನ ಕೇಳಿರೋದ್ರಿಂದ, ಯಾಕಂದ್ರೆ ಅವನು ಭಗವಂತನ ಕಡೆಗೆ ಹೋಗಲ್ಲ, ಅವನು ತಿರುಗಿ ಮರಳಿ ಬ್ರಾಹ್ಮಣನ ಒಂದು ದೇಹವನ್ನ ಪಡಿತಾನೆ. ಆ ಮರಳಿ ಬ್ರಾಹ್ಮಣನ ದೇಹವನ್ನು ಅವನು ಪಡೆದಿರೋದ್ರಿಂದ ಅವನಿಗೆ ಅರಿವಾಗತ್ತೆ ಏನಂತ, ಕೇವಲ ನಾನು ಇದು ಅರ್ಧ ಶ್ಲೋಕವನ್ನ ಓದೋದ್ರಿಂದಾನೇ ನಾನು ಈ ಒಂದು ಖರ್ಜೂರ ಮರದಿಂದ ಹೊರ ಬಂದು ಬ್ರಾಹ್ಮಣ ದೇಹವನ್ನ ಪಡೆದಿದ್ದೇನೆ. ಅದಕ್ಕಾಗಿ ನನ್ನ ಇಡೀ ಜೀವಮಾನವನ್ನ ನಾನು ಶ್ರೀಕೃಷ್ಣನ ಆರಾಧಿಸಲು ಬಯಸ್ತೀನಿ ಅಂತ ಹೇಳಿ ಅವನು ಎಲ್ಲವನ್ನ ತೊರೆದು ಕಾಶಿಪುರಕ್ಕೆ ಹೋಗ್ತಾನೆ.
ಇವ್ರದೇನಾಯ್ತು ಕತೆ ಅಂತಂದ್ರೆ, ಯಾರು ಈ ಬ್ರಹ್ಮ ರಾಕ್ಷಸಿಯರ್ದು ಇವರು ಹೋಗ್ಬಿಡ್ತಾರೆ ಭಗವಂತನ ಬ್ರಹ್ಮನ್ ಇದಕ್ಕೆ. ಇವನು ಒಬ್ನ ಇಲ್ಲೇ ಉಳ್ಕೊಂಡಿರ್ತಾನೆ. ಇವನು ಪೂರ್ಣ ತನ್ನ ಜನ್ಮವನ್ನ ಶ್ರೀಕೃಷ್ಣನ ಆರಾಧನೆಗೆ ಮೀಸಲಿಡ್ತಾನೆ. ಮೀಸಲಿಡ್ಲಿಕ್ಕೆ ಇವನು ಕಾಶಿಪುರಕ್ಕೆ ಹೋಗ್ತಾನೆ. ಕಾಶಿಪುರಕ್ಕೆ ಹೋಗಿ ಅಲ್ಲಿ ಮಹಾ ತಪಸ್ಸು ಮಾಡ್ಲಿಕ್ಕೆ ಮುಂದಾಗ್ತಾನೆ. ಆ ಮಹಾ ತಪಸ್ಸು ಕೇವಲ ಅರ್ಧ ಶ್ಲೋಕದಿಂದ ಮಾಡಿರೋದ್ರಿಂದ ಇವನು ಪೂರ್ಣ ಇದನ್ನ ತಿಳ್ಕೊಳ್ಳಿಕ್ಕೆ ತಪಸ್ಸನ್ನ ಮಾಡ್ತಾನೆ. ಅವಾಗ ಈ ಮಧ್ಯದಲ್ಲಿ ವೈಕುಂಠದಲ್ಲಿ ಇರುವಂತಹ ವಿಷ್ಣು ಈ ಒಬ್ಬ ಯಾರು ಭಾವಶರ್ಮನ ಕುರಿತಾಗಿ ಯೋಚನೆ ಮಾಡ್ತಾ ಇರುವಾಗ ಲಕ್ಷ್ಮಿ ಕೇಳ್ತಾಳೆ, ಯಾಕೆ ನೀವು ವಿಶ್ರಮಿಸ್ತಾ ಇಲ್ಲ, ಏನಾಯ್ತು, ನಿದ್ದೆಯಿಂದ ಯಾಕೆ ನೀವು ಹೀಗೆ ದಿಢೀರನೆ ಎದ್ದು ಬಿಟ್ರಿ ಅಂತ ವಿಷ್ಣುವನ್ನ ಕೇಳ್ತಾಳೆ. ಅವಾಗ ವಿಷ್ಣು ಹೇಳ್ತಾರೆ, ನನ್ನ ಪ್ರಿಯ ಲಕ್ಷ್ಮಿ, ಈ ಒಂದು ಗಂಗಾ ನದಿಯ ದಡದಲ್ಲಿ ಕಾಶಿಪುರ ಎಂಬ ಪಟ್ಟಣ ಇದೆ. ಆ ಪಟ್ಟಣದಲ್ಲಿ ನನ್ನ ಒಬ್ಬ ಭಕ್ತ ಮಹಾ ತಪಸ್ಸಿಗೆ ತೊಡಗಿದ್ದಾನೆ. ಮೊದಲು ಅವನು ಬ್ರಾಹ್ಮಣನಾಗಿ ಖರ್ಜೂರದ ದೇಹವನ್ನ ಪಡ್ಕೊಂಡಿದ್ದ. ಆಮೇಲೆ ಶ್ಲೋಕದ ಪಟ್ಟಣದಿಂದ ಮುಕ್ತಿಯನ್ನ ಪಡೆದು ಈಗ ಪೂರ್ಣ ತನ್ನ ಜೀವನವನ್ನ ತಪಸ್ಸಿಗಾಗಿ ಮೀಸಲಿಟ್ಟಿದ್ದಾನೆ. ನನ್ನನ್ನ ಬಿಟ್ಟು ಬೇರೆ ಏನನ್ನ ಅವನು ಬಯಸ್ತಾ ಇಲ್ಲ ಅಂತ ಹೇಳ್ತಾನೆ. ಹೀಗೆ ಈ ಶ್ರೀಮದ್ ಭಗವದ್ಗೀತೆ 8ನೇ ಅಧ್ಯಾಯದ ಅರ್ಧ ಶ್ಲೋಕವನ್ನ ನಿರಂತರವಾಗಿ ಪಠಿಸ್ತಾ ಇದ್ದಾನೆ. ಯಾಕಂದ್ರೆ ಅವನಿಗೆ ಪೂರ್ಣ ಶ್ಲೋಕ ಗೊತ್ತಿಲ್ಲ. ಕೇವಲ ಈ ಒಂದು ಭಾಗ, ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ, ಇದನ್ನ ಒಂದೇ ಪಠಿಸ್ತಾ ಇರ್ತಾನೆ ನಿರಂತರವಾಗಿ. ಹೀಗೆ ಪಠಿಸುತ್ತಾ ತಪಸ್ ಮಾಡ್ತಾ ಇದ್ದಾನೆ. ಹಾಗಾಗಿ ನಾನು ಆ ಒಂದು ಭಕ್ತಿಗೆ ಅರ್ಥವನ್ನ ಹೋಗ್ಬೇಕು ಅಂತ ಬಯಸ್ತಾ ಇದ್ದೇನೆ ಅಂತ ಹೇಳ್ತಾನೆ. ಯಾರು ವಿಷ್ಣು ಲಕ್ಷ್ಮಿಗೆ. ಇಷ್ಟು ಭಕ್ತರ ಕುರಿತಾಗಿ ಯೋಚನೆಯನ್ನ ಭಗವಂತ ಮಾಡ್ತಾನೆ. ಹೀಗೆ ಮತ್ತೆ ಇದ್ರ ಮಧ್ಯ ಪಾರ್ವತಿ, ಹೇಗೆ ಶಿವನ ಮತ್ತು ಪಾರ್ವತಿಯ ಮಧ್ಯ ಈ ಒಂದು ಸಂವಹನ ನಡೆದಿತ್ತೋ, ಪಾರ್ವತಿ ಶಿವನನ್ನ ಕೇಳ್ತಾಳೆ, ವಿಷ್ಣು ತನ್ನ ಭಕ್ತರನ್ನ ಮೆಚ್ಚಿದಾಗ ಯಾವ ವರವನ್ನ ನೀಡ್ತಾನೆ ವಿಷ್ಣು ಅಂತ ಕೇಳ್ತಾಳೆ ಶಿವನನ್ನ. ಶ್ರೀ ವಿಷ್ಣು ಭಕ್ತರ ತಪಸ್ಸನ್ನ ಮೆಚ್ಚಿದಾಗ ಯಾವ ವರವನ್ನ ಕೊಡ್ತಾನೆ, ಅಥವಾ ಈ ಭಾವಶರ್ಮನಿಗೆ ಯಾವ ವರವನ್ನ ನೀಡಿದ ಅಂತ ಕೇಳ್ತಾಳೆ. ಇನ್ನೂ ಕತಿ ಹೇಳ್ತಾ ಇದ್ದ, ಅದ್ರ ಮಧ್ಯದಲ್ಲಿನೇ ಪಾರ್ವತಿ ಇದನ್ನ ಕೇಳ್ತಾಳೆ. ಆವಾಗ ಶಿವ ಹೇಳ್ತಾನೆ, ಭಾವಶರ್ಮ ಏನ್ ಬೇಡ್ಕೊಳ್ತಾನೋ ಅದನ್ನ ಅವನು ಕಲ್ಪಿಸ್ತಾನೆ ಅಂತ ಹೇಳ್ತಾನೆ ಶಿವ. ಅವಾಗ ಭಾವಶರ್ಮ ಏನ್ ಬೇಡ್ಕೊಳ್ತಾನೆ ಅಂದ್ರೆ, ಶ್ರೀ ವಿಷ್ಣುವಿನ ಪಾದ ಕಮಲಗಳಲ್ಲಿ ನನಗೆ ಶಾಶ್ವತ ಸೇವೆಯಲ್ಲಿ ತೊಡಗಿಸು ಅಂತ ಬೇಡ್ಕೊಳ್ತಾನೆ. ಸೊ ವಿಷ್ಣುವಿನ ಪಾದ ಕಮಲಗಳಲ್ಲಿ ಶಾಶ್ವತ ಸೇವೆ ಅಂತಂದ್ರೆ ವೈಕುಂಠ ಲೋಕ. ಯಾಕಂದ್ರೆ ಅವನು ಅಲ್ಲೇ ಇರೋದ್ರಿಂದ ಶಾಶ್ವತವಾಗದಂತಹ ಸೇವೆ ಕೊಡ್ಬೇಕು ಅಂತಂದ್ರೆ ಇವನು ಅಲ್ಲೇನೆ ಹೋಗ್ಬೇಕು. ಮತ್ತೆ ಜೊತೆಗೆ ಈ ಒಂದು ಅರ್ಧ ಶ್ಲೋಕ ಪಠಣದಿಂದ ಇವನಷ್ಟೇ ಭಗವಂತನ ಪಾದಕಮಲ ಸೇವೆಗಳನ್ನ ಮಾಡ್ಲಿಕ್ಕೆ ವೈಕುಂಠ ಲೋಕಕ್ಕೆ ಇವನಷ್ಟೇ ಹೋಗಲ್ಲ. ತಾವು ಹೋಗೋದಲ್ದೆ ಈ ತನ್ನ ಪೂರ್ವಜರೆಲ್ಲರೂ ಕೂಡ, ಯಾರ್ಯಾರು ಈ ಒಂದು ಕೆಟ್ಟ ಸಾವಿನಿಂದ ಪ್ರಭಾವಕ್ಕೊಳಗಾಗಿದ್ರು ಅಥವಾ ಅವರಿಗೆ ಮುಕ್ತಿ ಸಿಕ್ಕಿಲ್ದಿಲ್ವೋ ಅಂತವರೆಲ್ಲರಿಗೂ ಕೂಡ ಮುಕ್ತಿ ಸಿಗುತ್ತೆ. ಮತ್ತೆ ಪೂರ್ವಜರೆಲ್ಲರೂ ಕೂಡ ಭಗವಂತನ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಶಿವ ಹೇಳ್ತಾನೆ, ಪಾರ್ವತಿ, ಈ ಒಂದು ಶ್ರೀಮದ್ ಭಗವದ್ಗೀತೆ 8ನೇ ಅಧ್ಯಾಯದ ಮಹಿಮೆ ಇದಾಗಿದೆ, ಇದನ್ನ ನಾನು ನಿನಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ ಅನ್ನೋದನ್ನ ಹೇಳ್ತಾರೆ. ಇದರಿಂದ ನಮ್ಗೆ ಗೊತ್ತಾಗೋದು ಏನು ಅಂತಂದ್ರೆ, ಈಗ ನಾವೆಷ್ಟೇ ಪಾಪ ಮಾಡಿದ್ರು ಇದನ್ನ ಓದಿಬಿಟ್ರೆ ನಮ್ಗೆ ಮುಕ್ತಿ ಸಿಗುತ್ತೆ ಅನ್ನೋದಲ್ಲ ಇಲ್ಲಿ ವಿಷಯ. ಯಾಕಂದ್ರೆ ಭಗವಂತನಿಗೆಲ್ಲ ಗೊತ್ತು ಯಾರು ಏನ್ ಮಾಡ್ತಾ ಇದ್ದಾರೆ. ಹೀಗೆ ಇವರು ಬ್ರಾಹ್ಮಣ ಪಾಶ್ಚಾತ್ತಾಪದಿಂದ ಬಳಲಿ ತಮ್ಮ ಒಂದು ಪಾಪವನ್ನ, ತಾವು ಮಾಡಿದಂತಹ ಕರ್ಮವನ್ನ ಸುಧಾರಿಸಿಕೊಂಡಂಥವ್ರು. ಹೀಗೆ ಕೇವಲ ಅಧ್ಯಾಯ 8ರ ಈ ಮೊದಲನೇ ಶ್ಲೋಕದ ಅರ್ಧ ಶ್ಲೋಕವನ್ನ ಪಠಿಸಿದ್ದ ಮಾತ್ರಕ್ಕೆ ಅವರು ಮುಕ್ತಿಯನ್ನ ಪಡೆದರು. ಅಂದ್ರೆ ಒಬ್ಬ ಕೇಳಿದ ಮಾತ್ರಕ್ಕೆ ಮುಕ್ತಿಯನ್ನ ಪಡೆದು ತನ್ನ ಹಳೆಯ ದೇಹವನ್ನ ಪಡ್ಕೊಂಡು ಅವನು ಪೂರ್ಣ ತಪಸ್ಸನ್ನ ಮಾಡಿ ಭಗವಂತನೆಡೆಗೆ ಹೋದ. ಇನ್ನು ಯಾರು ಪಠಿಸಿದ್ರು, ಯಾರು ಈ ಬ್ರಹ್ಮ ರಾಕ್ಷಸರು ಕುಶಿಬಲ ಮತ್ತು ಕುಮತಿ,
ಅವರು ನೇರವಾಗಿ ಭಗವಂತನ ವೈಕುಂಠಕ್ಕೆ ಹೋದ್ರು. ಪಠಿಸಿದವರು ಅಲ್ಲಿ ಹೋದ್ರು, ಯಾರು ಕೇಳಿದ್ರು ಅವನು ಇಲ್ಲೇ ಉಳ್ಕೊಂಡು ತನ್ನ ದೇಹವನ್ನ ಪಡ್ಕೊಂಡು ಅವನು ಕೊನೆಯವರೆಗೂ ಕೂಡ ತಪಸ್ಸನ್ನ ಮಾಡಿ ಭಗವಂತನಡೆಗೆ ಹೋದ. ಹಾಗಾಗಿ ಇಬ್ರು ಜನರಿಗೂ ಕೂಡ, ಕೇಳುವವರು ಮತ್ತೆ ಹೇಳುವವರು, ಅವ್ರಿಗೆ ಇಂಥ ಒಂದು ಪ್ರಯೋಜನ ಸಿಗುತ್ತೆ ಈ ಒಂದು ಅಧ್ಯಾಯ 8ರಿಂದ. ಹಾಗಾದ್ರೆ ಅರ್ಧ ಓದಿದ್ರಿಂದ ಹೀಗೆ ಪೂರ್ಣ ಓದಿದ್ರಿಂದ ಏನಾಗ್ಬಹುದು ಅನ್ನೋದನ್ನ ವಿವರಿಸಲಾಗಿಲ್ಲ. ಅದಕ್ಕಾಗಿ ಅಲ್ಲಿ ಹೇಳ್ತಾನೆ, ನಿನಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ. ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ ಅಂದ್ರೆ ಇದನ್ನ ನಾವು ತಿಳ್ಕೊಳ್ಬೇಕು. ಇದರ ಅರ್ಥ ನಾವು ಕೂಡ ಅರ್ಧ ಓದ್ಬೇಕಂತಿಲ್ಲ. ಅರ್ಧ ಓದಿದ್ರೇನೆ ಇಷ್ಟು ಅವ್ರಿಗೆ ಪಾಪದಿಂದ ಮುಕ್ತಿ ಆಯ್ತು, ಮತ್ತೆ ಪೂರ್ಣ ಓದಿದ್ರೆ ಏನಾಗ್ಬಾರ್ದು ನಮ್ಗೆ ಅದನ್ನ ನಾವು ತಿಳ್ಕೊಳ್ಬೇಕು. ಹೀಗೆ ಈ ಒಂದು ಭಗವದ್ಗೀತೆ 8ನೇ ಅಧ್ಯಾಯದ ಮಹಿಮೆ. ಈಗ ನೋಡೋಣ ಭಗವದ್ಗೀತೆ ಅಧ್ಯಾಯ 8ರಲ್ಲಿ ಏನಿದೆ ಅನ್ನೋದು. ಅಧ್ಯಾಯ 8ರ ಹೆಸರು ಅಕ್ಷರ ಬ್ರಹ್ಮ ಯೋಗ. ಅಕ್ಷರ ಬ್ರಹ್ಮ ಯೋಗ ಅಂದ್ರೆ ಇದು ನಮಗೆ ಈ ಒಂದು ಭಗವಂತನ ಶ್ಲೋಕದಲ್ಲಿರುವಂತಹ ಅಕ್ಷರಗಳ ವನ್ನ ಹೇಗೆ ನಾವು ಬ್ರಹ್ಮ ಸಾಕ್ಷಾತ್ಕರಿಸಿಕೊಳ್ಳೋದು, ಹೇಗೆ ಭಗವಂತನ ಜೊತೆಗೆ ಸಂಪರ್ಕವನ್ನ ಸಾಧಿಸೋದು ಇದರ ಮೂಲಕ ಅನ್ನೋದನ್ನ ಇದು ತೋರಿಸುತ್ತೆ. ಇದನ್ನು ಕೂಡ ಭಗವತ್ ಪ್ರಾಪ್ತಿ. ಹಿಂದಿನ ಅಧ್ಯಾಯ 8ನೇ ಅಧ್ಯಾಯ ಭಗವದ್ ಜ್ಞಾನ, ಇದು ಭಗವಂತನ ಪ್ರಾಪ್ತಿ. ಅಲ್ಲಿ ಕೇವಲ ಜ್ಞಾನ ಸಿಕ್ತು ನಮ್ಗೆ ಅಧ್ಯಾಯ 7ರಲ್ಲಿ. ಈಗ ನಾವು ಪ್ರಾಪ್ತಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಭಗವಂತ ಇಲ್ಲಿ ತಿಳಿಸ್ತಾರೆ. ಇದು ಪ್ರಶ್ನೆ ಮೊದಲೇ ಬಂದಿದೆ. ಪ್ರಶ್ನೆ ಬಂದಿದೆ ಅಂದ್ರೆ 30ನೇ ಶ್ಲೋಕದಲ್ಲಿ, 7ನೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ. ಅದನ್ನ ನಾವು ಪೂರ್ಣ ರೀತಿಯಾಗಿ ಡಿಸ್ಕಸ್ ಮಾಡ್ಲಿಲ್ಲ. ಸಾಧಿಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂ ಚ ಯೇ ವಿಧೂಹು ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ ಅಂತ ಹೇಳಿ. ಹೇಗೆ ಒಬ್ಬ ಸಂಪೂರ್ಣ ಪ್ರಜ್ಞೆಯಲ್ಲಿ ಇರುವಂತಹ ವ್ಯಕ್ತಿ ಭಗವಂತನೇ ಎಲ್ಲ ಐಹಿಕ ಅಭಿವ್ಯಕ್ತಿ ಮತ್ತು ದೇವತೆಗಳ ಯಜ್ಞಗಳ ಎಲ್ಲವನ್ನ ನಿಯಂತ್ರಿಸಬಲ್ಲವನು ಅವನೇ. ಮತ್ತೆ ಈ ದೇವೋತ್ತಮ ಪರಮ ಪುರುಷನನ್ನ ಮರಣ ಕಾಲದಲ್ಲಿ ಅರ್ಥ ಮಾಡಿಕೊಳ್ಳುವುದ್ರಿಂದ ಏನು ಲಾಭ ಆಗತ್ತೆ, ಮತ್ತೆ ಅರ್ಥ ಮಾಡಿಕೊಳ್ಳೋದು ಹೇಗೆ ಅನ್ನೋದ ಭಗವಂತ ಅಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿದ್ರು. ಈ ಒಂದು ಸಂಕ್ಷಿಪ್ತತೆಗೆ ಅರ್ಜುನನಿಗೆ ಮತ್ತೊಂದು ಗೊಂದಲ ಪ್ರಾರಂಭ ಆಯ್ತು. ಆ ಗೊಂದಲ ಅಂತಂದ್ರೆ ಪ್ರಶ್ನೆ. ಈ ಒಂದು ಅಧ್ಯಾಯದಲ್ಲಿ ಅರ್ಜುನ 8 ಪ್ರಶ್ನೆಗಳನ್ನ ಕೇಳ್ತಾನೆ. ಯಾಕೆ 8 ಪ್ರಶ್ನೆಗಳನ್ನ ಕೇಳ್ತಾನೆ? 7ನೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ ಏನಿದೆಯೋ ಆ 30ನೇ ಶ್ಲೋಕದಲ್ಲಿ ಅಂದ್ರೆ 29-30, ಈ 29-30ನೇ ಶ್ಲೋಕದಲ್ಲಿ ಇರುವಂತಹ ವಿಷಯಗಳನ್ನ ಪ್ರಶ್ನೆಗಳ ರೂಪದಲ್ಲಿ 8ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕದಲ್ಲಿ ಕೇಳ್ತಾನೆ. ಅದನ್ನ ನಾವು ಆಮೇಲೆ ನೋಡೋಣ. ಈ ಒಂದು ಅಧ್ಯಾಯದಲ್ಲಿ 28 ಶ್ಲೋಕಗಳಿದೆ. ಈ 28 ಶ್ಲೋಕಗಳನ್ನ 4 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. 4 ಭಾಗಗಳಲ್ಲಿ ಮೊದಲನೆಯ ಭಾಗವನ್ನ ಅರ್ಜುನನ ಪ್ರಶ್ನೆಗಳೊಂದಿಗೆ ಪ್ರಾರಂಭ ಆಗುತ್ತೆ. ಅದಕ್ಕೆ ನಾವು ಅರ್ಜುನ್ಸ್ ಕ್ವೆಶನ್ಸ್ ಅಂತ ಹೇಳ್ತೇವೆ. 8ನೇ ಅಧ್ಯಾಯದ 1ನೇ ಶ್ಲೋಕದಿಂದ 4ನೇ ಶ್ಲೋಕದವರೆಗೂ ಅರ್ಜುನನ ಪ್ರಶ್ನೆಗಳು. 2ನೇ ಭಾಗವನ್ನ ಅಂತಿಮ ಪರೀಕ್ಷೆ ಅಂತ ವಿಂಗಡಣೆ ಮಾಡಲಾಗಿದೆ. ಅಂದ್ರೆ ಭಗವಂತ ಇಲ್ಲಿ ಹೇಳ್ತಾ ಇರೋದು, ಮರಣ ಅನ್ನುವುದು ಅಂತಿಮ ಪರೀಕ್ಷೆ. ಯಾಕೆ ಮರಣ ಅನ್ನೋದು ಅಂತಿಮ ಪರೀಕ್ಷೆ? ಜೀವನ ಒಂದು ಪರೀಕ್ಷೆ ಅಂತ ನೀವು ಪ್ರತಿ ಸಲ ಕೋರ್ಟ್ಸ್ ಅಲ್ಲಿ ಥಾಟ್ಸ್ ಅಲ್ಲಿ ಓದ್ತೀರ. ಹಾಗಾದ್ರೆ ಇಲ್ಲಿ ಯಾಕೆ ಮರಣ ಅನ್ನೋದು ಪರೀಕ್ಷೆ? ಯಾವಾಗ ನಾವು ಸಾಯ್ತಾ ಇರ್ತೀವಲ್ಲ, ಅದೊಂದು ನಮ್ಗೆ ಪರೀಕ್ಷೆ ಅಂತೆ. ಜೀವನ ನಮ್ಗೆ ಪರೀಕ್ಷೆ ಅಲ್ಲ, ಜೀವನ ಪ್ರಿಪರೇಷನ್. ಜೀವನದುದ್ದಕ್ಕೂ ನಾವು ಪ್ರಿಪೇರ್ ಆಗ್ಬೇಕು. ಆ ಪ್ರಿಪರೇಷನ್ನೇ ಸಾಧನ. ಎದಕ್ಕೆ ಪ್ರಿಪರೇಷನ್ ಮಾಡ್ಬೇಕು?
ಪರೀಕ್ಷೆಯನ್ನ ಎದುರಿಸ್ಲಿಕ್ಕೆ ಪ್ರಿಪರೇಷನ್ ಅನ್ನ ಮಾಡ್ಬೇಕು. ಈ ಜೀವನದುದ್ದಕ್ಕೂ ನಾನು ಅಭ್ಯಾಸ ಮಾಡಿದ್ರೆ ಮಾತ್ರ ಈ ಅಂತಿಮ ಪರೀಕ್ಷೆಯ ಸಮಯದಲ್ಲಿ, ಅಂದ್ರೆ ನಾನು ಸಾಯುವ ಸಮಯದಲ್ಲಿ ನನಗೆ ನಾನು ಏನೇನು ಓದಿದ್ನೋ, ಜೀವನ ಪೂರ್ತಿ ಏನೇನು ತಿಳ್ಕೊಂಡಿದ್ನೋ, ಏನೇನ್ ಸಾಧನೆ ಮಾಡಿದ್ನೋ ಅದ್ ನನಗ್ ನೆನಪಾಗುತ್ತೆ. ಇಲ್ಲ, ನಾನೇನೂ ಓದಿಲ್ಲ, ನಾನೇನೂ ಸಾಧನೆ ಮಾಡಿಲ್ಲ, ಮತ್ತೆ ನನ್ನ ಮರಣ ಕಾಲದಲ್ಲಿ ನನಗೆ ನೆನಪು ಬರುವುದು ಯಾವುದು? ನಿನಗೆ ಯಾವುದು ಆಪ್ತವಾಗಿದೆಯೋ, ನೀನು ಯಾವ್ದನ್ನ ಹೆಚ್ಚಾಗಿ ಹಚ್ಕೊಂಡಿದೆಯೋ ಅದು ಮಾತ್ರ ನೆನಪು ಬರುತ್ತೆ ವಿನಃ ನಿನಗೆ ಭಗವಂತ ನೆನಪು ಆಗೋದಿಲ್ಲ. ಹಾಗಾಗಿ 2ನೇ ಭಾಗದಲ್ಲಿ ನಾವು ಡೆತ್ ಇಸ್ ಅನ್ ಎಕ್ಸಾಮಿನೇಷನ್ ಅಂತ ಹೇಳ್ತಾನೆ ಭಗವಂತ. ಅಂದ್ರೆ ಎನ್ನೋದು ಒಂದು ಪರೀಕ್ಷೆ. ಅದಕ್ಕೆ ನೀನು ಜೀವನ ಪೂರ್ತಿ ಪ್ರಿಪೇರ್ ಆಗ್ಬೇಕು. ಏನ್ ಪ್ರಿಪೇರ್ ಆಗ್ಬೇಕು ಮತ್ತೆ ಎಕ್ಸಾಮ್ ಅನ್ನ ಹೇಗೆ ಎದುರಿಸ್ಬೇಕು ಅನ್ನೋದನ್ನ ನಮ್ಗೆ 5ನೇ ಶ್ಲೋಕದಿಂದ 8ನೇ ಶ್ಲೋಕದವರೆಗೂ ಭಗವಂತ ಹೇಳ್ತಾರೆ. 3ನೇ ಭಾಗದಲ್ಲಿ ಭಗವಂತನನ್ನ ಪಡೆಯೋದು ಹೇಗೆ, ಭಗವಂತನ ಕಡೆಗೆ ಹೋಗೋದು ಹೇಗೆ ಅನ್ನೋದನ್ನ 3ನೇ ಭಾಗದಲ್ಲಿ, ಅಂದ್ರೆ ಪರಮಗತಿಯನ್ನ ಪಡೆಯೋದು ಹೇಗೆ, ಈ ಒಂದು ಪರೀಕ್ಷೆ ಎದುರಿಸಿ ಪರಮಗತಿಯನ್ನ ಪಡೆಯೋದು, ಪರೀಕ್ಷೆಯಲ್ಲಿ ಪಾಸ್ ಆಗೋದು. ಪಾಸು ಅದರ ಅರ್ಥ ಏನು? ಭಗವದ್ ಧಾಮಕ್ಕೆ ಹೋಗೋದು. ಈಗ ಭಗವದ್ ಧಾಮಕ್ಕೆ ಹೋಗೋದು ಹೇಗೆ ಅನ್ನೋದು 4ನೇ ಭಾಗದಲ್ಲಿ 9ನೇ ಶ್ಲೋಕದಿಂದ 22ನೇ ಶ್ಲೋಕದವರೆಗೂ ನಾವು ತಿಳ್ಕೊಳ್ತೀವಿ. ಆಮೇಲೆ ಇರೋದು ಕೊನೆಯ ಭಾಗ, 4ನೇ ಭಾಗ. ಆ 4ನೇ ಭಾಗಕ್ಕೆ ನಾವು ಭಕ್ತಿ ಅಂತ ಹೇಳ್ತೀವಿ. ಪ್ರತಿಯೊಂದು ಅಧ್ಯಾಯದ 4ನೇ ಭಾಗವನ್ನ ನಾವು ಭಕ್ತಿಯ ರೂಪದಲ್ಲಿ ತಗೊಂಡಿದ್ದೇವೆ. ಈ ಒಂದು ಮಧ್ಯದ ಸಾರ ಅಂತ ಹೇಳ್ತೇವೆ, ಮಧ್ಯಭಾಗ. ಈ ಭಗವದ್ಗೀತೆಯ ಅಧ್ಯಾಯ 8 ಅಂದ್ರೆ 7ರಿಂದ 12ನೇ ಅಧ್ಯಾಯದವರೆಗೂ ಕೂಡ ಭಗವದ್ಗೀತೆಯ ಸಾರ ಅಂತ ಹೇಳ್ತೀವಿ. ಹೃದಯ ಭಾಗ, ಭಗವದ್ಗೀತೆಯ ಹೃದಯ ಭಾಗ, ಮುಖ್ಯವಾದ ಭಾಗ. ಯಾಕಂದ್ರೆ ಭಕ್ತಿಗೆ ಸಂಬಂಧಪಟ್ಟಿರುವಂತಹ ಭಾಗ ಇದು. ಈ 4ನೇ ಭಾಗದಲ್ಲಿ ಪ್ಯೂರ್ ಡಿವೋಷನ್ ಇಸ್ ದ ಬೆಸ್ಟ್ ಡಿವೋಷನ್ ಅಂತ ಹೇಳ್ತಾರೆ. ಶುದ್ಧ ಭಕ್ತಿಯೇ ಒಂದು ಶ್ರೇಷ್ಠ ಭಕ್ತಿ ಅಂತ ಹೇಳ್ತಾರೆ. ಇದನ್ನ ನಾವು 23ರಿಂದ 28ನೇ ಶ್ಲೋಕದವರೆಗೂ ತಿಳ್ಕೊಳ್ತೀವಿ. ಹೀಗೆ ನಾವು 4 ಭಾಗಗಳನ್ನಾಗಿ ವಿಂಗಡಿಸ್ತೇವೆ. ಮೊದಲನೇದು ಅರ್ಜುನನ ಪ್ರಶ್ನೆ, ಅದು ಸಂಶಯ ಅಥವಾ ಗೊಂದಲ. 2ನೇದು ಪರೀಕ್ಷೆ, ಸಾವು ಅನ್ನೋದು ಒಂದು ಪರೀಕ್ಷೆ, ಅದಕ್ಕೆ ನಾವು ಹೇಗೆ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು. 2ನೇ ಭಾಗದಲ್ಲಿ ಸಿದ್ಧತೆ ಆದ್ಮೇಲೆ ಪರೀಕ್ಷೆ ಬರೆದ್ಮೇಲೆ ಹೇಗೆ ನಾವು ಪರಮಗತಿಯನ್ನ ಪಡೆಯೋದು. ಕೊನೆಯ ಭಾಗದಲ್ಲಿ ಭಕ್ತಿ ಅನ್ನೋದು ಹೇಗೆ ಇರುತ್ತೆ, ಅದನ್ನ ಹೇಗೆ ಮಾಡ್ಬೇಕು ಅನ್ನೋದು ನಮ್ಗೆ ಭಗವಂತ ಇಲ್ಲಿ ತಿಳಿಸ್ತಾನೆ. ಇದರ ಕುರಿತಾಗಿ ನಾವು ಭಗವದ್ಗೀತೆ ಅಧ್ಯಾಯ 8ರ 1ನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ಯಾರಿಗೆಲ್ಲ ಓದಲಿಕ್ಕೆ ಇಚ್ಛೆ ಇದೆಯೋ ಅವರು ಹ್ಯಾಂಡ್ ರೈಸ್ ಮಾಡಿ ಸಮಯಕ್ಕೆ ಸರಿಯಾಗಿ ಅನ್ಮ್ಯೂಟ್ ಮಾಡಿಕೊಂಡು ಪ್ರಶಾಂತವಾದಂತಹ ಸ್ಥಳದಲ್ಲಿ ಬಂದು ಓದಿ. ಹರೇ ಕೃಷ್ಣ. ಭಗವದ್ಗೀತೆ 8ನೇ ಅಧ್ಯಾಯದ 1ನೇ ಶ್ಲೋಕ. ಈ ಅಧ್ಯಾಯದ ಹೆಸರು ಭಗವತ್ ಪ್ರಾಪ್ತಿ. 1ನೇ ಶ್ಲೋಕ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ. ಲಕ್ಷ್ಮೀ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ
ಅಧಿದೈವಂ ಕಿಮುಚ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಚಿತ್ರಕಮಲಾ ಮಾತಾಜಿ. ಹರೇ ಕೃಷ್ಣ ಚಿತ್ರಕಮಲಾ ಮಾತಾಜಿ. ನಾಗರತ್ನ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕಿಂ ಶ್ಲೋಕ 1. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಮುಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಶಾ ಶೆಟ್ಟಿ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅರ್ಥ ಹೌದಿಲ್ಲ ಮಾತಾಜಿ. ಅರ್ಥ ಅನುವಾದ. ಅರ್ಜುನ ಉವಾಚ, ಅರ್ಜುನನು ಹೇಳಿದನು, ಕಿಂ ಯಾವುದು, ತತ್ ಅದು, ಬ್ರಹ್ಮ ಬ್ರಹ್ಮ, ಕಿಂ ಯಾವುದು, ಆಧ್ಯಾತ್ಮಂ ಆತ್ಮವು, ಕಿಂ ಯಾವುದು, ಕರ್ಮ ಕಾಮ್ಯ ಕರ್ಮಗಳು, ಪುರುಷವು ಪರಮ ಪುರುಷನೇ, ಅಧಿಭೂತಂ ಭೌತಿಕ ಅಭಿವ್ಯಕ್ತಿಯು, ಚ ಮತ್ತು, ಕಿಂ ಯಾವುದು, ಪ್ರೋಕ್ತಂ ಎಂದು ಕರೆಯಲ್ಪಡುತ್ತದೆ, ಅಧಿದೈವಂ ದೇವತೆಗಳು, ಕಿಂ ಯಾವುದು, ಉಚ್ಯತೆ ಎಂದು ಕರೆಯಲ್ಪಡುತ್ತದೆ. ಅನುವಾದ. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮ ಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಚಂದ್ರಕಾಂತ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಮೇಲೆ ಮಾಡಿದ ಭಾವಾರ್ಥ. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಯಾವುದು ಬ್ರಹ್ಮನ್ ಎನ್ನುವುದರಿಂದ ಪ್ರಾರಂಭಿಸಿ ಅರ್ಜುನನ ವಿವಿಧ ಪ್ರಶ್ನೆಗಳಿಗೆ ಉತ್ತರ ಹೇಳುತ್ತಾನೆ. ಪ್ರಭುವು ಕಾಮ್ಯ ಕರ್ಮಗಳನ್ನು, ಯೋಗ ತತ್ವಗಳನ್ನು ಮತ್ತು ಪರಿಶುದ್ಧ ಭಕ್ತಿ ಸೇವೆಯನ್ನು ವಿವರಿಸುತ್ತಾನೆ. ಪರಾತ್ಪರ ಸತ್ಯಕ್ಕೆ ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಎಂದೂ ಹೆಸರು ಎಂಬುದಾಗಿ ಶ್ರೀಮದ್ ಭಾಗವತವು ವಿವರಿಸುತ್ತದೆ. ಅಲ್ಲದೆ ಜೀವಿಗೂ ವ್ಯಕ್ತಿಗತ ಆತ್ಮಕ್ಕೂ ಬ್ರಹ್ಮನೆಂದು ಹೆಸರು. ಆತ್ಮವು ದೇಹ, ಆತ್ಮ ಮತ್ತು ಮನಸ್ಸುಗಳನ್ನು ಸೂಚಿಸುತ್ತದೆ. ಅರ್ಜುನನು ಆತ್ಮವನ್ನು ಕುರಿತು ಪ್ರಶ್ನಿಸುತ್ತಾನೆ. ವೈದಿಕ ನಿಘಂಟಿನ ಪ್ರಕಾರ ಆತ್ಮ ಶಬ್ದವು ಮನಸ್ಸು, ಆತ್ಮ, ದೇಹ ಮತ್ತು ಇಂದ್ರಿಯಗಳನ್ನು ಸೂಚಿಸುತ್ತದೆ. ಅರ್ಜುನನು ಪರಮಪ್ರಭುವನ್ನು ಪುರುಷೋತ್ತಮ ಎಂದು ಸಂಬೋಧಿಸಿದ್ದಾನೆ. ಇದರ ಅರ್ಥ, ಆತನು ಪ್ರಶ್ನೆಗಳನ್ನು ಒಬ್ಬ ಸ್ನೇಹಿತನಿಗೆ ಮಾತ್ರ ಕೇಳುತ್ತಿರಲಿಲ್ಲ. ಪರಮ ಪುರುಷನು ಖಚಿತವಾದ ಉತ್ತರಗಳನ್ನು ಕೊಡಬಲ್ಲ ಪರಮಾಧಿಕಾರಿ ಎಂದು ತಿಳಿದು ಅವನನ್ನು ಪ್ರಶ್ನಿಸುತ್ತಿದ್ದ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತೆ 8ನೇ ಅಧ್ಯಾಯದ 2ನೇ ಶ್ಲೋಕ. ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ನೇಯೋಸಿ ನಿಯತಾತ್ಮಭಿಃ. ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ನೇಯೋಸಿ ನಿಯಮಾತ್ಮಭಿಃ. ಹರೇ ಕೃಷ್ಣ. ಹರೇ ಕೃಷ್ಣ ಚಿತ್ರಕಮಲಾ ಮಾತಾಜಿ ಓದ್ತೀರಾ? ಓದ್ತೀನಿ. ಹರೇ ಕೃಷ್ಣ. ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಆಶಾ ಶೆಟ್ಟಿ ಮಾತಾಜಿ. ಹರೇ ಕೃಷ್ಣ. ಆಶಾ ಶೆಟ್ಟಿ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದು ಸಲ ಓದಿದೆ ಮಾತಾಜಿ, ಓದ್ಲಾ ಮತ್ತೊಂದು ಸರಿ? ಈಗ ನೀವು ಅಂದ್ರೆ ನಿಮ್ದು ಹ್ಯಾಂಡ್ ಡೌನ್ ಮಾಡಿಲ್ವಾ? ಮಾಡಿತ್ತು ಮಾತಾಜಿ. ಓದಿ. ಶ್ಲೋಕ 2. ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ನೇಯೋಸಿ ನಿಯತಾತ್ಮಭಿಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಅಧಿಯಜ್ಞಂ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ನೇಯೋಸಿ ನಿಯತಾತ್ಮಭಿಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಧಿಯಜ್ಞಃ ಯಜ್ಞಪತಿಯು, ಕಥಂ ಹೇಗೆ, ಕಹ ಯಾರು, ಅತ್ರ ಇಲ್ಲಿ, ದೇಹೆ ಶರೀರದಲ್ಲಿ, ಅಸ್ಮಿನ್ ಈ, ಮಧುಸೂದನನೇ ಪ್ರಯಾಣ ಕಾಲೇ ಮರಣಕಾಲದಲ್ಲಿ, ಚ ಮತ್ತು
ಕಥಂ ಹೇಗೆ, ಜ್ಞೇಯ ಅಸಿ ನೀನು ತಿಳಿಯಲ್ಪಡುತ್ತೀಯೇ, ನಿಯತ ಆತ್ಮಭಿಹಿ ಆತ್ಮ ಸಂಯಮಿಗಳಿಂದ. ಅನುವಾದ: ಮಧುಸೂದನನೇ, ಯಜ್ಞದ ಪ್ರಭುವು ಯಾರು? ಅವನು ದೇಹದಲ್ಲಿ ವಾಸಿಸುವುದು ಹೇಗೆ? ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ರೇಖಾ ಬಂಗೇರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ: ಯಜ್ಞ ಪ್ರಭು ಎಂದರೆ ಇಂದ್ರನಾದರೂ ಆಗಬಹುದು, ವಿಷ್ಣು ಆದರೂ ಆಗಬಹುದು. ಪ್ರಭು ಶಿವನು ಸೇರಿದಂತೆ ಪ್ರಧಾನ ದೇವತೆಗಳ ಮುಖ್ಯಸ್ಥ. ಇಂದ್ರನು ಆಡಳಿತನು ನಡೆಸುವ ದೇವತೆಗಳ ಮುಖ್ಯಸ್ಥ. ಯಜ್ಞ ಮಾಡುವವರು ಇಬ್ಬರನ್ನು ಪೂಜಿಸುತ್ತಾರೆ. ಇಲ್ಲಿ ಅರ್ಜುನನು ವಾಸ್ತವವಾಗಿ ಯಜ್ಞದ ಪ್ರಭುವು ಯಾರು ಮತ್ತು ಜೀವಿಯ ದೇಹದಲ್ಲಿ ಭಗವಂತನು ಹೇಗೆ ವಾಸಿಸುತ್ತಾನೆ ಎಂದು ಕೇಳುತ್ತಾನೆ. ಅರ್ಜುನನು ಭಗವಂತನನ್ನು ಮಧುಸೂದನ ಎಂದು ಸಂಬೋಧಿಸುತ್ತಾನೆ, ಏಕೆಂದರೆ ಒಮ್ಮೆ ಕೃಷ್ಣನು ಮಧು ಎಂಬ ರಾಕ್ಷಸನನ್ನು ಕೊಂದ. ವಾಸ್ತವವಾಗಿ ಸಂದಗಳೇ ಆದ ಈ ಪ್ರಶ್ನೆಗಳು ಅರ್ಜುನನ ಮನಸ್ಸಿನಲ್ಲಿ ಉದ್ಭವಿಸಲೇಬೇಕಾಗಿರಲಿಲ್ಲ, ಏಕೆಂದರೆ ಅರ್ಜುನನು ಕೃಷ್ಣ ಪ್ರಜ್ಞೆ ಇರುವ ಭಕ್ತ. ಈ ಸಂದೇಹಗಳು ರಾಕ್ಷಸರಂತೆ. ಕೃಷ್ಣನು ರಾಕ್ಷಸರನ್ನು ಕೊಲ್ಲುವುದರಲ್ಲಿ ನಿಪುಣನಾದ್ದರಿಂದ ಅರ್ಜುನನು ಇಲ್ಲಿ ಕೃಷ್ಣನನ್ನು ಮಧುಸೂದನ ಎಂದು ಸಂಬೋಧಿಸುತ್ತಾನೆ. ಅರ್ಜುನನ ಮನಸ್ಸಿನಲ್ಲಿ ಕಾಣಿಸಿಕೊಳ್ಳುವ ರಾಕ್ಷಸಿ ಸಂದೇಹಗಳನ್ನು ಕೃಷ್ಣನು ಸಂಹರಿಸಲಿ ಎಂಬುದು ಇದಕ್ಕೆ ಕಾರಣ. ಹರೇ ಕೃಷ್ಣ ಮಾತಾಜಿ. ಈ ಶ್ಲೋಕದಲ್ಲಿ ಪ್ರಯಾಣ ಕಾಲೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇದೆ, ಹೇಳಿ. ಓದಿ. ಈ ಶ್ಲೋಕದಲ್ಲಿ ಪ್ರಯಾಣ ಕಾಲೆ ಎನ್ನುವ ಮಾತು ಬಹು ಮಹತ್ವದ್ದು. ಏಕೆಂದರೆ ಬದುಕಿನಲ್ಲಿ ನಾವು ಮಾಡಿದುದೆಲ್ಲ ಸಾವಿನ ಸಮಯದಲ್ಲಿ ಪರೀಕ್ಷೆಗೆ ಒಳಗಾಗುತ್ತವೆ. ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾದವರ ಬಗ್ಗೆ ತಿಳಿಯಲು ಅರ್ಜುನನು ಬಹು ಕಾತರನಾಗಿದ್ದಾನೆ. ಆ ಕಡೆಯ ಕ್ಷಣದಲ್ಲಿ ಅವರ ಸ್ಥಿತಿ ಹೇಗಿರಬೇಕು? ಸಾವಿನ ಕ್ಷಣದಲ್ಲಿ ದೇಹದ ಕ್ರಿಯೆಗಳೆಲ್ಲ ಅಸ್ತವ್ಯಸ್ತವಾಗುತ್ತದೆ. ಮನಸ್ಸು ಯೋಗ್ಯ ಸ್ಥಿತಿಯಲ್ಲಿ ಇರುವುದಿಲ್ಲ. ದೇಹದ ಈ ಸ್ಥಿತಿಯಿಂದ ಅಲ್ಲೋಲ ಕಲ್ಲೋಲವಾದ ಮನಸ್ಸಿಗೆ ಪರಮಪ್ರಭುವನ್ನು ಸ್ಮರಿಸುವುದು ಸಾಧ್ಯವಾಗದೆ ಹೋಗಬಹುದು. ಒಬ್ಬ ಮಹಾಭಕ್ತರಾದ ಮಹಾರಾಜ ಶೇಖರರು ಹೀಗೆ ಪ್ರಾರ್ಥಿಸುತ್ತಾರೆ: ನನ್ನ ಪ್ರೀತಿಯ ಪ್ರಭುವೇ, ಈಗ ನಾನು ಸಂಪೂರ್ಣವಾಗಿ ಆರೋಗ್ಯದಿಂದ ಇದ್ದೇನೆ. ಈಗಲೇ ನಾನು ಸಾಯುವುದು ಉತ್ತಮ, ಏಕೆಂದರೆ ಆಗ ನನ್ನ ಮನಸ್ಸಿನ ಅಂಶವು ನಿನ್ನ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಏಕೆಂದರೆ ಆಗ ನನ್ನ ಮನಸ್ಸಿನ ಅಂಶವು ನಿನ್ನ ಕಮಲದ ನಾಳವನ್ನು ಪ್ರವೇಶಿಸಲು ಪ್ರಯತ್ನಿಸಬಹುದು. ಈ ಉಪಮಾನವನ್ನು ಬಳಸಲು ಕಾರಣ, ನೀರಿನ ಪಕ್ಷಿಯಾದ ಅಂಶಕ್ಕೆ ಕಮಲದ ಹೂವನ್ನು ಅಯ್ಯುವುದೆಂದರೆ ಸಂತೋಷ. ಕಮಲವನ್ನು ಪ್ರವೇಶಿಸುವುದು ಅದಕ್ಕೆ ಒಲವಿನ ಆಟ. ಮಹಾರಾಜ ಕುಲಶೇಖರರು ಭಗವಂತನಿಗೆ ಹೀಗೆ ಹೇಳುತ್ತಾರೆ: ಈಗ ನನ್ನ ಮನಸ್ಸಿಗೆ ಶೋಭೆ ಇಲ್ಲ, ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ನಿನ್ನ ಚರಣಕಮಲವನ್ನು ಧ್ಯಾನಿಸುತ್ತಾ ನಾನು ಈಗಲೇ ಸತ್ತರೆ ನನ್ನ ಭಕ್ತಿಪೂರ್ವಕ ಸೇವೆಯ ಪರಿಪೂರ್ಣವಾಗುವುದೆಂದು ನನಗೆ ನಿಶ್ಚಯ. ಆದರೆ ಸಹಜವಾಗಿ ಸಾವು ಬರುವ ತನಕ ನಾನು ಕಾಯಬೇಕಾದರೆ ಏನಾಗುವುದೋ ಕಾಣೆ. ಏಕೆಂದರೆ ಆ ಹೊತ್ತಿಗೆ ನನ್ನ ದೈಹಿಕ ಕ್ರಿಯೆಗಳೆಲ್ಲ ಅಸ್ತವ್ಯಸ್ತವಾಗುತ್ತವೆ. ನನ್ನ ಗಂಟಲಿನಲ್ಲಿ ಉಸಿರು ಸಿಕ್ಕಿಕೊಳ್ಳುತ್ತದೆ. ನಿನ್ನ ಹೆಸರನ್ನು ಉಚ್ಚರಿಸಲು ನನಗೆ ಸಾಧ್ಯವಾಗುವುದೇ ಎಂದು ತಿಳಿಯದು. ಕೂಡಲೇ ಸತ್ತು ಹೋಗುವುದೇ ಉತ್ತಮ. ಇಂತಹ ಸಮಯದಲ್ಲಿ ಮನುಷ್ಯನು ತನ್ನ ಮನಸ್ಸನ್ನು ಕೃಷ್ಣನ ಚರಣಕಮಲಗಳಲ್ಲಿ ನಿಲ್ಲಿಸುವುದು ಹೇಗೆ ಎಂದು ಅರ್ಜುನ ಪ್ರಶ್ನಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಭಗವದ್ಗೀತೆ 8ನೇ ಅಧ್ಯಾಯದ 3ನೇ ಶ್ಲೋಕ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವ ಕರೋ ವಿಸರ್ಗ ಕರ್ಮ ಸಂಹಿತಃ. ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋ ಉದ್ಭವಕರಃ
ವಿಸರ್ಗ ಕರ್ಮ ಸಂಹಿತಾಃ. ಹರೇ ಕೃಷ್ಣ. ಲತಾ ಪೂಜಾರಿ ಮಾತಾಜಿ. ಶ್ಲೋಕ 3 ಸ್ಕಿಪ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಆ ಶ್ಲೋಕನ ನೀವು ಈ ವರ್ಡ್ ಟು ವರ್ಡ್ ಏನಿದೆಯಲ್ಲ ಇಲ್ಲಿ ಇದನ್ನ ನೋಡಿ ಹೇಳ್ಬೋದು. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮಂ ಪರಮಂ ಸ್ವಭಾವೋ ಅಧ್ಯಾತ್ಮಮುಚ್ಯತೆ ಭೂತ ಭಾವೋದ್ಭಕರೋ ವಿಸರ್ಗ ಕರ್ಮ ಸಂಜಿತಾಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಶಿವಶಂಕರ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಅಧ್ಯಾತ್ಮ ಮುಚ್ಯತೆ ಭೂತ ಭವೋದ್ಭವ ಕರೋ ವಿಸರ್ಗ ಕರ್ಮ ಸಂಜ್ಞಿತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ. ಶ್ರೀ ಭಗವಾನುವಾಚ ಅಕ್ಷರ ಬ್ರಹ್ಮ ಪರಂ ಸ್ವಭಾವಾಧ್ಯಾತ್ಮ ಮುಚ್ಯತೆ ಭೂತ ಭವತ್ಪರ ಕರೋ ವಿಸರ್ಗ ಕರ್ಮ ಸಂಜ್ಞಿತ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ರೇಖಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತೀಯಾ ಮಾತಾಜಿ? ಕೇಳಿಸ್ತಾ ಇದೆ. ಓದಿ. ಅರ್ಥ ಅನುವಾದ. ಹಾ ಮಾತಾಜಿ. ಶ್ರೀ ಭಗವಾನ್ ಉವಾಚ ದೇವೋತ್ತಮ ಪರಮ ಪುರುಷನು ಹೇಳಿದನು, ಅಕ್ಷರಂ ಅವಿನಾಶಿಯಾದ, ಬ್ರಹ್ಮ ಬ್ರಹ್ಮನ್, ಪರಮಂ ದಿವ್ಯನು, ಸ್ವಭಾವ ನಿತ್ಯ ಸ್ವಭಾವವು, ಆಧ್ಯಾತ್ಮಂ ಆತ್ಮವು, ಉಚ್ಯತೆ ಎಂದು ಕರೆಯಲಾಗಿದೆ. ಭೂತ ಭಾವ ಉದ್ಭವಕರಃ ಜೀವಿಗಳ ಭೌತಿಕ ಶರೀರವನ್ನು ಉತ್ಪಾದಿಸುವ, ವಿಸರ್ಗ ಸೃಷ್ಟಿಯು, ಕರ್ಮ ಕಾಮ್ಯ ಕರ್ಮಗಳು, ಸನ್ನಿತಃ ಎಂದು ಕರೆಯಲ್ಪಟ್ಟವು. ಅನುವಾದ: ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಎಂದು ಹೆಸರು. ಅವನ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕಮಲಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಐಹಿಕ ಪ್ರಜ್ಞೆಯಲ್ಲಿ ಅಲ್ಲಿಂದ ಮಾತಾಜಿ ಯಾಕೋ ತಪ್ಪಿಬಿಡ್ತು. ಬ್ರಹ್ಮ ಎಂದು ಹೆಸರು ಅಂತ ಎಲ್ಲಿಂದ ಗೊತ್ತ? ಬ್ರಹ್ಮನ್ ನಾಶವಾಗುವುದಿಲ್ಲ, ಅದು ನಿರಂತರವಾಗಿ ಅಸ್ತಿತ್ವದಲ್ಲಿರುತ್ತದೆ. ಅದರ ರಚನೆಯು ಯಾವ ಕಾಲದಲ್ಲಿಯೂ ಬದಲಾಗುವುದಿಲ್ಲ. ಆದರೆ ಬ್ರಹ್ಮನ ಆಚೆ ಪರಬ್ರಹ್ಮವಿದೆ. ಬ್ರಹ್ಮನ್ ಎನ್ನುವುದು ಜೀವಿಯನ್ನು ಸೂಚಿಸುತ್ತದೆ ಮತ್ತು ಪರಬ್ರಹ್ಮನ್ ಎನ್ನುವುದು ದೇವೋತ್ತಮ ಪರಮ ಪುರುಷನನ್ನು ಸೂಚಿಸುತ್ತದೆ. ಜೀವಿಯ ಸಹಜ ಸ್ವರೂಪವು ಅವನ ಐಹಿಕ ಜಗತ್ತಿನಲ್ಲಿ ಸ್ವೀಕರಿಸುವ ಸ್ಥಾನಕ್ಕಿಂತ ಬೇರೆಯಾದುದು. ಐಹಿಕ ಪ್ರಜ್ಞೆಯಲ್ಲಿ ವಸ್ತುವಿನ ಪ್ರಭುವಾಗಲು ಪ್ರಯತ್ನಿಸುವುದು ಅವನ ಸ್ವಭಾವ. ಆದರೆ ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ಪರಮ ಪ್ರಭುವನ್ನು ಸೇವಿಸುವುದೇ ಅವನ ಸ್ಥಾನ. ಜೀವಿಯು ಐಹಿಕ ಪ್ರಜ್ಞೆಯಲ್ಲಿದ್ದಾಗ ಐಹಿಕ ಜಗತ್ತಿನಲ್ಲಿ ಅವನು ಹಲವು ದೇಹಗಳನ್ನು ಧರಿಸಬೇಕಾಗುತ್ತದೆ. ಇದಕ್ಕೆ ಕರ್ಮ ಅಥವಾ ಐಹಿಕ ಪ್ರಜ್ಞೆಯು ಮೇಲ್ಹೋಗ್ಬೇಕು ಮಾತಾಜಿ. ಐಹಿಕ ಪ್ರಜ್ಞೆ ಸ್ವೀಕರಿಸುವ ಸ್ನಾನಕ್ಕಿಂತ ಅಂತಿದೆ ನೋಡಿ, ಅಲ್ಲಿಂದ ಹೋಗಿ. ಸ್ವೀಕರಿಸುವುದಕ್ಕಿಂತ ಬೇರೆಯಾದುದು. ಐಹಿಕ ಪ್ರಜ್ಞೆಯು ವಸ್ತುವಿನ ಪ್ರಭುವಾಗಲು ಪ್ರಯತ್ನಿಸುವುದು ಅವನ ಸ್ವಭಾವ. ಆದರೆ ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುವನ್ನು ಸೇವಿಸುವುದು ಕೇಳಿಸ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಾ ಇಲ್ಲ ಮಾತಾಜಿ, ಕೇಳಿಸ್ತಾ ಇಲ್ಲ. ಗೀತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅವ್ರು ನಿಲ್ಸಿದಾರಲ್ಲ, ಅಲ್ಲಿಂದ ಓದ್ಲಾ? ಅಲ್ಲಿಂದಾನೇ ಓದಿ. ಕೃಷ್ಣ ಪ್ರಜ್ಞೆಯಲ್ಲಿ ಪರಮ ಪ್ರಭುವನ್ನು ಸೇವಿಸುವುದೇ ಅವನ ಸ್ಥಾನ. ಜೀವಿಯು ಐಹಿಕ ಪ್ರಜ್ಞೆಯಲ್ಲಿದ್ದಾಗ ಐಹಿಕ ಜಗತ್ತಿನಲ್ಲಿ ಹಲವು ದೇಹಗಳನ್ನು ಧರಿಸಬೇಕಾಗುತ್ತದೆ. ಇದಕ್ಕೆ ಕರ್ಮ ಅಥವಾ ಐಹಿಕ ಪ್ರಜ್ಞೆ ಶಕ್ತಿಯಿಂದ ಘಟಿಸುವ ಎಂದು ಹೆಸರು.
ವೈದಿಕ ಸಾಹಿತ್ಯದಲ್ಲಿ ಜೀವಿಯನ್ನು ಜೀವಾತ್ಮ ಮತ್ತು ಬ್ರಹ್ಮನ್ ಎಂದು ಕರೆದಿದೆ. ಆದರೆ ಎಲ್ಲಿಯೂ ಅದನ್ನು ಪರಬ್ರಹ್ಮನೆಂದು ಕರೆದಿಲ್ಲ. ಜೀವಾತ್ಮನು ಬೇರೆ ಬೇರೆ ಸ್ಥಿತಿಗಳನ್ನು ಸ್ವೀಕರಿಸುತ್ತಾನೆ. ಒಮ್ಮೊಮ್ಮೆ ಆತನು ಕತ್ತಲೆಯ ಭೌತಿಕ ಪ್ರಕೃತಿಯಲ್ಲಿ ಒಂದಾಗಿ ತನ್ನನ್ನು ಜಡವಸ್ತುವಿನೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಒಮ್ಮೊಮ್ಮೆ ತನ್ನನ್ನು ಉತ್ತಮವಾದ ಆಧ್ಯಾತ್ಮಿಕ ಪ್ರಕೃತಿಯೊಂದಿಗೂ ಗುರುತಿಸಿಕೊಳ್ಳುತ್ತಾನೆ. ಆದುದರಿಂದ ಆತನನ್ನು ಪರಮಪ್ರಭುವಿನ ತಟಸ್ಥ ಶಕ್ತಿ ಎಂದು ಕರೆಯುತ್ತಾರೆ. ಆತನು ಭೌತಿಕ ಪ್ರಕೃತಿಯೊಂದಿಗೆ ಗುರುತಿಸಿಕೊಳ್ಳುತ್ತಾನೆಯೇ ಅಥವಾ ಆಧ್ಯಾತ್ಮಿಕ ಪ್ರಕೃತಿಯೊಂದಿಗೆ ಗುರುತಿಸಿಕೊಳ್ಳುತ್ತಾನೆಯೇ ಎನ್ನುವುದನ್ನು ಅವಲಂಬಿಸಿ ಅವನಿಗೆ ಭೌತಿಕ ಅಥವಾ ಆಧ್ಯಾತ್ಮಿಕ ಶರೀರವೂ ಲಭಿಸುತ್ತದೆ. ಭೌತಿಕ ಪ್ರಕೃತಿಯಲ್ಲಿ ಆತನು 84 ಲಕ್ಷ ಜೀವಜಾತಿಯ ವರ್ಗಗಳಲ್ಲಿ ಯಾವುದಾದರೂ ಒಂದರಿಂದ ಶರೀರವನ್ನು ಪಡೆಯಬಹುದು. ಆದರೆ ಆಧ್ಯಾತ್ಮಿಕ ಪ್ರಕೃತಿಯಲ್ಲಿ ಆತನಿಗೆ ಇರುವುದು ಒಂದೇ ಶರೀರ. ಭೌತಿಕ ಪ್ರಕೃತಿಯಲ್ಲಿ ಆತನು ಕರ್ಮಕ್ಕನುಗುಣವಾಗಿ ಆತನು ಮನುಷ್ಯನಾಗಿ, ದೇವತೆಯಾಗಿ, ಪ್ರಾಣಿಯಾಗಿ, ಪಶುವಾಗಿ, ಪಕ್ಷಿಯಾಗಿ ಇತ್ಯಾದಿ ರೂಪ ತಾಳುತ್ತಾನೆ. ಐಹಿಕ ಸ್ವರ್ಗ ಲೋಕಗಳನ್ನು ಸೇರಿ ಅಲ್ಲಿನ ಭೋಗಗಳನ್ನು ಪಡೆಯಲು ಆತನು ಒಮ್ಮೊಮ್ಮೆ ಯಜ್ಞಗಳನ್ನು ಮಾಡುತ್ತಾನೆ. ಆದರೆ ಅವನ ಪುಣ್ಯವು ತೀರಿದಾಗ ಆತನು ಮನುಷ್ಯ ರೂಪದಲ್ಲಿ ಮತ್ತೆ ಭೂಮಿಗೆ ಬರುತ್ತಾನೆ. ಈ ಪ್ರಕ್ರಿಯೆಗೆ ಕರ್ಮ ಎಂದು ಹೆಸರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಸುಗಂಧಿ ಮಾತಾಜಿ ಮಾಡಿದ್ದು. ಲಕ್ಷ್ಮೀ ದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಚಾಂದೋಗ್ಯ ಉಪನಿಷತ್ತು ವೈದಿಕ ಯಜ್ಞಗಳ ಕ್ರಮವನ್ನು ವರ್ಣಿಸುತ್ತದೆ. ಬಲಿಪೀಠದ ಮೇಲೆ 5 ಬಗೆಯ ಅಗ್ನಿಗಳಲ್ಲಿ 5 ಬಗೆಯ ಆಹುತಿಗಳನ್ನು ಅರ್ಪಿಸುತ್ತಾರೆ. 5 ಬಗೆಯ ಅಗ್ನಿಗಳನ್ನು ಸ್ವರ್ಗಲೋಕಗಳು, ಮೋಡಗಳು, ಭೂಮಿ, ಪುರುಷ ಮತ್ತು ಸ್ತ್ರೀ ಎಂದು ಭಾವಿಸುತ್ತಾರೆ. 5 ಬಗೆಯ ಆಹುತಿಗಳೆಂದರೆ ಶ್ರದ್ಧೆ, ಚಂದ್ರಲೋಕದ ಭೋಕ್ತಾರ, ಮಳೆ, ಧಾನ್ಯಗಳು ಮತ್ತು ವೀರ್ಯ. ಯಜ್ಞದ ಪ್ರಕ್ರಿಯೆಯಲ್ಲಿ ನಿರ್ದಿಷ್ಟ ಸ್ವರ್ಗಲೋಕವನ್ನು ಸೇರುವುದಕ್ಕಾಗಿ ಜೀವಿಯು ನಿರ್ದಿಷ್ಟ ಯಜ್ಞಗಳನ್ನು ಮಾಡುತ್ತಾನೆ. ಆದುದರಿಂದ ಅವುಗಳನ್ನು ಸೇರುತ್ತಾನೆ. ಯಜ್ಞದ ಪುಣ್ಯವು ಕ್ಷಯಿಸಿದಾಗ ಜೀವಿಯು ಮಳೆಯ ರೂಪದಲ್ಲಿ ಭೂಮಿಗೆ ಹಿಂದಿರುಗುತ್ತಾನೆ. ಅನಂತರ ಧಾನ್ಯಗಳು ರೂಪವನ್ನು ಪಡೆಯುತ್ತಾನೆ. ಧಾನ್ಯಗಳನ್ನು ಪುರುಷನು ತಿನ್ನುತ್ತಾನೆ. ಅವು ವೀರ್ಯವಾಗಿ ಮಾರ್ಪಡುತ್ತವೆ. ವೀರ್ಯವು ಹೆಂಗಸಿಗೆ ಗರ್ಭದಾನ ಮಾಡುತ್ತದೆ. ಜೀವಿಯು ಮತ್ತೆ ಮನುಷ್ಯ ರೂಪವನ್ನು ಪಡೆಯುತ್ತಾನೆ, ಯಜ್ಞವನ್ನು ಮಾಡುತ್ತಾನೆ. ಹೀಗೆ ಚಕ್ರದ ಪುನರಾವರ್ತನೆಯಾಗುತ್ತದೆ. ಈ ರೀತಿಯಲ್ಲಿ ಜೀವಿಯು ಸಂಸಾರ ಮಾರ್ಗದಲ್ಲಿ ಬಂದು ನಿರ್ಗಮಿಸುತ್ತಿರುತ್ತಾನೆ. ಆದರೆ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಇಂತಹ ಯಜ್ಞಗಳಿಂದ ದೂರವಿರುತ್ತಾನೆ. ಆತನು ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸುತ್ತಾನೆ. ಹೀಗೆ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ರಶ್ಮಿ ಮಾತಾಜಿ, ಹರೇ ಕೃಷ್ಣ. ಹೀಗೆ ಭಗವದ್ಧಾಮಕ್ಕೆ ಹಿಂದಿರುಗಲು ಸಿದ್ಧ ಮಾಡಿಕೊಳ್ಳಿ. ಮಾತಾಜಿ, ರಶ್ಮಿ ಮಾತಾಜಿ ನಾನು ಮ್ಯೂಟ್ ಮಾಡದೆ ಅನ್ಸುತ್ತೆ. ಹಾ, ಓದಿ ಮಾತಾಜಿ. ಮ್ಯೂಟ್ ಮಾಡಿಬಿಟ್ಟೆ ನಾನೇ, ಸಾರಿ. ಹಾ ಮಾತಾಜಿ, ಮ್ಯೂಟ್ ಆಯ್ತು ಮತ್ತೆ ಅದು. ಹೌದೌದು. ಭಗವದ್ಗೀತೆಯ ನಿರಾಕಾರವಾದ ವ್ಯಾಖ್ಯಾನಕಾರರು ಭಗವಾನ್. ಮಾತಾಜಿ ಕೇಳಿಸ್ತಾ ಇದೆಯಾ ಮಾತಾಜಿ? ಅಲ್ಲಿಂದಾನೇ ಓದಿ ಮಾತಾಜಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇದೆ. ಭಗವದ್ಗೀತೆಯ ನಿರಾಕಾರವಾದ ವ್ಯಾಖ್ಯಾನಕಾರರು ಬ್ರಹ್ಮನ್ ಐಹಿಕ ಜಗತ್ತಿನಲ್ಲಿ ಜೀವಿಯ ಸ್ವರೂಪವನ್ನು ಪಡೆಯುತ್ತದೆ ಎಂದು ಕಾರಣವೇ ಇಲ್ಲದೆ ಭಾವಿಸುತ್ತಾರೆ. ಇದನ್ನು ಸಮರ್ಥಿಸಲು ಅವರು ಗೀತೆಯ 15ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕದಲ್ಲಿ ಪ್ರಸ್ತಾಪಿಸುತ್ತಾರೆ. ಆದರೆ ಈ ಶ್ಲೋಕದಲ್ಲಿ ಸಹ ಭಗವಂತನು ಜೀವಿಯನ್ನು ನನ್ನ ನಿತ್ಯವಾದ ಒಂದು ಭಾಗ ಎಂದು ವರ್ಣಿಸುತ್ತಾನೆ. ಭಗವಂತನ ಒಂದು ಭಾಗವಾದ ಜೀವಿಯು ಐಹಿಕ ಜಗತ್ತಿಗೆ ಪತನ ಹೊಂದಬಹುದು. ಆದರೆ ಪರಮ ಪ್ರಭುವಿಗೆ ಅಚ್ಯುತ ಎಂದಿಗೂ ಪತನವಿಲ್ಲ. ಆದುದರಿಂದ ಬ್ರಹ್ಮನ್ ಜೀವಿಯ ರೂಪವನ್ನು ಪಡೆಯುತ್ತಾನೆ ಎನ್ನುವ ಸ್ವೀಕೃತ ಭಾವನೆಯನ್ನು ಒಪ್ಪಲು ಸಾಧ್ಯವಿಲ್ಲ. ವೈದಿಕ ಸಾಹಿತ್ಯದಲ್ಲಿ ಬ್ರಹ್ಮನ್, ಜೀವಿ ಅಥವಾ ಪರಬ್ರಹ್ಮನ್, ಪರಮಪ್ರಭು ಇವರು ಬೇರೆ ಬೇರೆ ಎಂದು ನೆನಪಿಡುವುದು ಮುಖ್ಯವಾದದ್ದು. ಮಾತಾಜಿ, ನಂದೊಂದು ಪ್ರಶ್ನೆ ಇತ್ತು ಮಾತಾಜಿ. ಆಮೇಲೆ ಕೇಳಿ ಮಾತಾಜಿ, ಪ್ರಶ್ನೆ ಈಗಿಲ್ಲ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ, ಸೊ ಇದನ್ನ ನಾಳೆಗೆ ನಾವು ಕಂಟಿನ್ಯೂ ಮಾಡೋಣ. ವಿವರಣೆಯನ್ನ ನಾಳೆಗೆ ನಾನು ಕೊಡ್ತೇನೆ. ಧನ್ಯವಾದಗಳು ಎಲ್ರು ಸಕ್ರಿಯವಾಗಿ ಪಾಲ್ಗೊಂಡಿದ್ದಕ್ಕೆ. ಇವತ್ತಿನ ತರಗತಿಯ ಕುರಿತಾಗಿ ಏನಾದ್ರು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ.
ಮಾತಾಜಿ ಪ್ರಶ್ನೆ ಇತ್ತು ಕೇಳಲ್ಲ ಮಾತಾಜಿ. ಹ್ಯಾಂಡ್ ರೈಸ್ ಮಾಡಿ ಮಾತಾಜಿ, ಒಂದ್ ನಿಮಿಷ. ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ, ನಾನು ಅಟೆಂಡ್ ಮಾಡ್ತೀನಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಪ್ರತಿ ವೈಷ್ಣವ ವೃಂದಕ್ಕೆ ಜಯ. ಶ್ರೀಲ ಪ್ರಭುಪಾದ ಕಿ ಜಯ.